ನಾನಿಲ್ಲಿ ಸ್ವಲ್ಪ ಕಷ್ಟ ಆಯ್ತು. ಬೇರೆ ಲಿಂಕ್ ಕೊಟ್ಟಿದ್ದ. Thank you, Machachi. ವೈಷ್ಣವಿ ಎಷ್ಟು ಬೇಗ ವಿಡಿಯೋ ಲೈನ್ಗೆ ಬಂದಿದ್ದಾಳೆ. ಹರೇ ಕೃಷ್ಣ ಚೈತನ್ಯ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓಸ್ಟ್ ಮಾಡಿದೀನಿ ಮಾತಾಜಿ ಇಂದ ಮಾಡಿದ್ದೀರಾ ನಾನು. ಮಾತಾಜಿ? ಥ್ಯಾಂಕ್ಸ್ ಹಾ ಮಾತಾಜಿ. ಮಾತಾಜಿ. ಹಾ ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ 7:30 ಒಳಗಡೆ ಕ್ಲಾಸ್ ಮುಗಿಸ್ಬೇಕು ಮಾತಾಜಿ. ಮಾತಾಜಿ ಅದೇ ಲಿಂಕ್ ಏನೋ ಚೇಂಜ್ ಮಾಡಿದ್ದಾರೆ. ನಾನು ಹಳೆ ಲಿಂಕ್ ಅಲ್ಲಿ ಓಪನ್ ಮಾಡ್ಬಿಟ್ಟೆ, ಅದು ಬೇರೆ ಯಾವ್ದೋ ಕ್ಲಾಸ್ ಕೊಟ್ಟೋತಿ. ಈಗ ತಿರುಗಿ ಇದ್ರಲ್ಲಿ ಬರೋಷ್ರಲ್ಲಿ ನಿಧಾನ ಆಗ್ತಾ ಇದೆ ಅದು. ಹಾ ಮಾತಾಜಿ. ಅದೇ ಇಲ್ಲಿ 7:30 ಕ್ಲಾಸ್ ಮುಗಿಸ್, ಯಾಕಂದ್ರೆ 7:30ಗೆ ತುಳು ಕ್ಲಾಸ್ ಅವ್ರಿಗೂ ಬರ್ತಾರೆ. ಸರಿ ಮಾತಾಜಿ. ಹಾ ಮಾತಾಜಿ. ಅದಕ್ಕೆ ಕಾಣಿಸ್ತಿದ್ಯಾ ಮಾತಾಜಿ? ಹಾ ಮಾತಾಜಿ ಕಾಣಿಸ್ತಿದೆ. ಕ್ಷಮಿಸ್ಬೇಕೆಲ್ಲರೂ. मम ज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरुवे नमः. श्रीचैतन्यमनोभीष्टं स्थापितं येन भूतले स्वयं रूपः कदा मह्यं ददाति स्वपदान्तिकं वन्देऽहं श्रीगुरु श्रीयुतपदकमलं श्रीगुरून्वैष्णवांश्च श्रीरूपं साग्रजातं सहगणरघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधाकृष्णपादान् सहगणललिता श्रीविशाखान्वितांश्च हे कृष्णा करुणा सिन्धु दीनबन्धो जगत्पते गोपीश गोपिका कान्ता राधा कान्ता नमोस्तुते तप्त काञ्चन गौरांगी राधे वृन्दावनेश्वरी वृषभानुसुते देवी प्रणमामि हरिप्रिये वाञ्छाकल्पतरुभ्यश्च कृपा सिन्धुभ्य एव च पतितनां पावनेभ्यो विष्णवेभ्यो नमो नमः। नमः ॐ विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिनिति नामिने नमस्ते सरस्वती देवी गौरवाणी प्रचारिणि निर्विशेष शून्यवादि पाश्चात्य देशकारिणि जयो श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंद। हरे कृष्ण 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 हरे हरे, हरे राम 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 हरे हरे. ಹರೇ ಕೃಷ್ಣ. ಎಲ್ಲರಿಗೂ ಹರೇ ಕೃಷ್ಣ. ನೀವು ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ನೆನ್ನೆ ಯಾವ ಅಧ್ಯಾಯ ತಿಳ್ಕೊಂಡಿದ್ರಿ ಮಾತಾಜಿ? 16ನೇ ಅಧ್ಯಾಯದಲ್ಲಿ ಏನಿತ್ತು? ಅಧ್ಯಾಯದ ಹೆಸರೇನು ಯಾರಾದ್ರೂ ಹೇಳ್ತೀರಾ?
ಅಸುರಿ ಗುಣಗಳ ಗುಣಗಳು ದೈವಿ ಗುಣಗಳು ಅಸುರಿ ಗುಣಗಳ ಬಗ್ಗೆ ದೈವಿ ಹಾಗೂ ಅಸುರಿ ಗುಣಗಳು. ದೈವಾಸುರ ಸಂಪದ್ ವಿಭಾಗ ಯೋಗ ನೀವು ತಿಳ್ಕೊಂಡಿರೋದು. ಹಾಗಾದ್ರೆ ದೈವಾಸುರ ಸಂಪದ್ ವಿಭಾಗ ಯಾರಲ್ಲೆಲ್ಲ ದೈವಿ ಗುಣ ಇದೆ, ಆ ದೈವಿ ಗುಣದಲ್ಲಿ ಇರುವಂತವರ ಗುಣ ಲಕ್ಷಣಗಳು ಏನು, ಆಸುರಿ ಗುಣದವರ ಗುಣ ಲಕ್ಷಣಗಳೇನು, ಅದನ್ನ ನೀವು ನಿನ್ನೆ ಅಧ್ಯಾಯದಲ್ಲಿ ತಿಳ್ಕೊಂಡಿದ್ದೀರಿ. ಹಾಗಾದ್ರೆ ಇವತ್ತಿನ ಅಧ್ಯಾಯದಲ್ಲಿ ಶ್ರದ್ಧೆಯ ಪ್ರಭೇದಗಳು. ಮೊದಲಿಗೆ ಯಾರಾದ್ರೂ ಹೇಳ್ತೀರಾ ಶ್ರದ್ಧೆ ಅಂದ್ರೆ ಏನು ಅಂತ? ಹೇ ಕೃಷ್ಣ. ಶ್ರದ್ಧೆನೇ ಇಂಟ್ರೆಸ್ಟ್. ಶ್ರದ್ಧೆ ಅಂದ್ರೆ ಇಂಟ್ರೆಸ್ಟ್. ಸರಿ, ಯಾರಾದ್ರೂ ಹೇಳ್ತೀರಾ? ನಂಬಿಕೆ. ನಂಬಿಕೆ. ಶ್ರದ್ಧೆ ಅಂದ್ರೆ ನಂಬಿಕೆ. ನಮಗೆ ಭಗವಂತನಲ್ಲಿ ಯಾವಾಗ್ಲೂ ನಂಬಿಕೆ ಇರಬೇಕು, ಶ್ರದ್ಧೆ ಇರಬೇಕು. ಆದ್ರೆ ನಮಗೆ ಭಗವಂತನನ್ನ ಬಿಟ್ಟು ಬೇರೆ ಎಲ್ಲರಲ್ಲೂ ಜಾಸ್ತಿ ನಂಬಿಕೆ ಇದೆ. ಅದಕ್ಕೆ ಪ್ರಭುಪಾದರು ಕೂಡ ಅನೇಕ ಉದಾಹರಣೆಗಳನ್ನ ಕೊಡ್ತಾರೆ. ಹೇಗೆ ನಾವು ಬೇರೊಬ್ಬರನ್ನ ನಂಬುತ್ತೀವಿ ಅಂತಂದ್ರೆ, ಪ್ರತಿದಿನ ನಾವು ಎಲ್ಲಿ ಸಾಮಗ್ರಿಗಳನ್ನ ತರಕ್ಕೆ ಅಂಗಡಿಗಳಿಗೆ ಹೋಗ್ತೀವಿ, ಅವ್ರ ಮೇಲೆ ನಂಬಿಕೆ ಇಡ್ತೀವಿ. ಎಲ್ಲಾದ್ರೂ ಪ್ರಯಾಣ ಮಾಡುವಾಗ ನಾವು ಹೋಗ್ತಾ ಇರುವಂತಹ ಆ ಡ್ರೈವರ್ ಮೇಲೆ ನಂಬಿಕೆ ಇಟ್ಕೋತೀವಿ. ನಾವ್ ಎಲ್ಲಾದ್ರೂ ಹೋಟೆಲ್ಗೆ ಹೋಗಿ ಊಟ ಮಾಡ್ತೀವಿ ಅಂದ್ರೆ ಆ ಹೋಟೆಲ್ನವ್ರ ಮೇಲೆ ನಂಬಿಕೆ ಇಟ್ಕೋತೀವಿ. ಹೀಗೆ ಎಲ್ಲರ ಮೇಲೂ ನಮಗೆ ನಂಬಿಕೆ ಇದೆ, ಆದ್ರೆ ಭಗವಂತನ ಮೇಲೆ ನಂಬಿಕೆ ನಮಗೆ ತೀರಾ ಕಡಿಮೆ ಇದೆ. ಈಗ ಅರ್ಜುನನ ಪ್ರಶ್ನೆ, ಆ ನಂಬಿಕೆ, ಶ್ರದ್ಧೆ ಎಷ್ಟು ನಮ್ಗೆ ನಂಬಿಕೆ ಇದೆ, ಯಾರ ಮೇಲೆ ನಂಬಿಕೆ ಇದೆ, ಅದರ ಪ್ರಕಾರ ನಾವು ಹೇಗೆ ಭಗವಂತ ಅಂದ್ರೆ ಆರಾಧನೆಗಳನ್ನ, ಪೂಜೆಗಳನ್ನ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಈ ಅಧ್ಯಾಯ ಪ್ರಾರಂಭ ಆಗ್ತಿದೆ. ಮೊದಲನೇ ಶ್ಲೋಕ. ಅರ್ಜುನ ಉವಾಚ ಯೇ ಶಸ್ತ್ರ ವಿಧಿ ಮುತ್ಸಂಜ್ಯ ಯಜಂತೆ ಶ್ರದ್ಧಯಾನ್ವಿತಃ ತೇಷಾಂ ನಿಷ್ಠಾ ಕಾ ಕೃಷ್ಣ ಸತ್ವಾಮಾಹೋ ರಜಸ್ತಮಃ. ಅರ್ಜುನ ಪ್ರಶ್ನೆ ಮಾಡ್ತಾ ಇದ್ದಾನೆ. ಏನಂತ ಹೇಳ್ತಾ ಇದ್ದಾನೆ ಅಂದ್ರೆ, ಕೃಷ್ಣ ಧರ್ಮಶಾಸ್ತ್ರಗಳ ತತ್ವಗಳನ್ನು ಅನುಸರಿಸದೆ ತಮ್ಮ ಕಲ್ಪನೆಗೆ ಅನುಗುಣವಾಗಿ ಪೂಜೆ ಮಾಡುವವರ ಸ್ಥಿತಿ ಏನು? ಅವರು ಸತ್ವಗುಣದವರೇ, ರಜೋಗುಣದವರೇ, ಮತ್ತೆ ತಮೋ ಗುಣದವರೇ? ಈಗ ನಿಮ್ಮಲ್ಲಿ ಒಂದು ಪ್ರಶ್ನೆ. ನಿನ್ನೆ ಅಧ್ಯಾಯದಲ್ಲಿ ನೀವು ನೋಡಿದ್ವಿ, ಯಾವುದು ಆಸುರಿ ಗುಣದವರು ಮತ್ತೆ ದೈವಿ ಗುಣದವರು ಅಂತ. ಈಗ ಅವರಿಬ್ಬರಲ್ಲಿ ಇರುವಂತಹ ಒಂದು ವ್ಯತ್ಯಾಸ ಏನು ಅಂತ ಯಾರಾದ್ರೂ ಹೇಳ್ತೀರಾ? ಆಸುರಿ ಗುಣದವರು ಮತ್ತೆ ದೈವಿ ಗುಣದವರು. ಹರೇ ಕೃಷ್ಣ. ಆಸುರಿ ಗುಣದವರು ಅಹಂಕಾರ, ತುಂಬಾ ಅಹಂಕಾರ, ಆಮೇಲೆ ಇದು ಲೋಭ, ಮದ, ಮತ್ಸರ ಎಲ್ಲ ಇರೋರು ಅಸುರಿ ಗುಣಗಳು. ಇಲ್ಲಿ ದೈವಿ ಗುಣದವರು ದೈವಿ ಗುಣದವರು ದೈವಿ ಗುಣದವರು ಅದೇ ದೇವ್ರ ಬಗ್ಗೆ ಇದ್ ಮಾಡೋದು, ಅಥವಾ ಧ್ಯಾನ, ಶ್ರದ್ಧೆ, ಭಕ್ತಿ ಎಲ್ಲ ಇರೋರು ದೈವಿ ಗುಣದವರು. ದೈವಿ ಗುಣ ಅಂದ್ರೆ ನಮ್ಮ ಶಾಸ್ತ್ರಗಳಲ್ಲಿ ಭಗವಂತ ಏನ್ ಹೇಳಿದಾನೆ ಅದರಂತೆ ನಡ್ಕೊಳ್ಳೋರು. ಅಂದ್ರೆ ಭಗವಂತನಿಗೆ ಇಚ್ಛೆ ಆಗೋ ರೀತಿಯಲ್ಲಿ ಜೀವನವನ್ನ ನಡೆಸೋರ ದೈವಿ ಗುಣದವರು ಅಂತ ಹೇಳ್ತಾರೆ. ಭಗವಂತನ ಇಚ್ಛೆಗೆ ವಿರುದ್ಧವಾಗಿ ಹೋಗೋರ್ನ ಆಸುರಿ ಗುಣದವರು ಅಂತ ಹೇಳಿ ಹೇಳ್ತಾರೆ. ಈಗ ಅರ್ಜುನನ ಪ್ರಶ್ನೆ ಕೂಡ ಅದೇ ಆಗ್ತಿದೆ. ಏನಂತ ಕೇಳ್ತಾ ಇದ್ದಾನೆ? ಕೃಷ್ಣ ಧರ್ಮಶಾಸ್ತ್ರಗಳ ತತ್ವಗಳನ್ನು ಅನುಸರಿಸಿದೆ. ಇವ್ರು ಯಾರು? ಯಾರ ಬಗ್ಗೆ ಕೇಳ್ತಾ ಇದ್ದಾನೆ? ಆಸುರಿ ಗುಣದವರ ಬಗ್ಗೆ ಕೇಳ್ತಾ ಇದ್ದಾನೆ. ಧರ್ಮಶಾಸ್ತ್ರದಲ್ಲಿ ಏನ್ ಹೇಳಿದೆ ಅದನ್ನ ಅನುಸರಿಸುವುದಿಲ್ಲ. ಅವರ ಕಲ್ಪನೆಗೆ ಅನುಗುಣವಾಗಿ ಅವ್ರಿಗೆ ಇಷ್ಟ ಬಂದ ಹಾಗೆ ಅವರು ಪೂಜೆಗಳನ್ನ ಮಾಡ್ತಾರೆ. ಅಂತವರು ಯಾವ ಗುಣದಲ್ಲಿ ಇದ್ದಾರೆ? ನಾವು ನೋಡಿದೀವಿ, ಯಾರನ್ನ ಪೂಜೆ ಮಾಡ್ತೀವಿ ನಾವು ಅವರ ಲೋಕಕ್ಕೆ ಹೋಗ್ತೀವಿ. ಪಿತೃಗಳನ್ನ ಪೂಜೆ ಮಾಡಿದ್ರೆ ಪಿತೃಗಳ ಲೋಕಕ್ಕೆ ಹೋಗ್ತೀವಿ. ದೇವತೆಗಳನ್ನ ಪೂಜೆ ಮಾಡಿದ್ರೆ ಸ್ವರ್ಗ ಲೋಕಗಳಿಗೆ ಹೋಗ್ತೀವಿ. ಆಮೇಲೆ ಮತ್ತೆ ಭೂತ ಪ್ರೇತಗಳನ್ನ ಪೂಜೆ ಮಾಡದೆ ಭೂತ ಪ್ರೇತಗಳ ಲೋಕಕ್ಕೆ ಹೋಗ್ತೀವಿ. ಹಾಗೆ ಭಗವಂತನನ್ನ, ದೇವೋತ್ತಮ ಪರಮ ಪುರುಷರನ್ನ ಪೂಜೆ ಮಾಡೋದ್ರಿಂದ ನಾವು ಭಗವದ್ಧಾಮಕ್ಕೆ ಹಿಂದಿರುಗ್ತೀವಿ. ಈಗ ಅದೇ ಅರ್ಜುನನ ಪ್ರಶ್ನೆಯಾಗಿದೆ. ಆ ರೀತಿ ಮಾಡ್ದಿರ ಇವರು ದೇವೋತ್ತಮ ಪರಮ ಪುರುಷನಲ್ಲಿ ಶ್ರದ್ಧೆ ಇಟ್ಕೋದಿರಾ, ಅವರು ಶಾಸ್ತ್ರಗಳಿಗೆ ಅನುಗುಣವಾಗಿ ಆರಾಧನೆಯನ್ನ ಮಾಡ್ದಿರಾ ತಮ್ಮಿಚ್ಛೆ ಬಂದ ಹಾಗೆ ಮಾಡುವಂತವ್ರು ಅವ್ರು ಯಾವ ಗುಣದಲ್ಲಿದ್ದಾರೆ? ಸತ್ವಗುಣದವರು, ರಜೋಗುಣದವರು, ಅಥವಾ ತಮೋ ಗುಣದವರು ಅಂತ ಹೇಳಿ ಕೇಳ್ತಾ ಇದ್ದಾನೆ. ಶ್ರೀ ಭಗವಾನ್ ಉವಾಚ ತ್ರಿವಿಧಾ ಭವತಿ ಶ್ರದ್ಧಾ ದೇಹಿನಾಂ ಸಾ ಸ್ವಭಾವಜಃ ಸಾತ್ವಿಕಿ ರಾಜಸಿ ಚೈವ ತಾಮಸಿ ಚೇತಿ ತಾಂ ಶೃಣು. ದೇವೋತ್ತಮ ಪರಮಪುರುಷನು ಹೀಗೆ ಹೇಳಿದನು: ದೇಹಧಾರಿಯಾದ ಆತ್ಮನು ಪಡೆದ ಪ್ರಕೃತಿ ಗುಣಗಳಿಗೆ ಅನುಗುಣವಾಗಿ ಮನುಷ್ಯನ ಶ್ರದ್ಧೆಯು 3 ಬಗೆಗಳದ್ದು ಆಗಿರಬಹುದು: ಸಾತ್ವಿಕ, ರಾಜಸ, ತಾಮಸ. ಈಗ ಆ ಬಗ್ಗೆ ಕೇಳು. ಪರಮಾತ್ಮ ಹೇಳ್ತಾ ಇದ್ದಾನೆ, ಪೂಜೆ ಮಾಡೋದ್ರಲ್ಲೂ ಕೂಡ ಈ 3 ಗುಣಗಳು ಅದರ ಪರಿಣಾಮವನ್ನ ಬೀರುತ್ತೆ ಅಂತ. ಐಹಿಕ ಜಗತ್ತು ಅದು
ಯಾರಿಂದ ಯಾರು ನಡೆಸ್ತಾ ಇರುವಂತದ್ದು? ಈ ತ್ರಿಗುಣಗಳೇ ನಡೆಸ್ತಾ ಇರುವಂತದ್ದು. ಆ ತ್ರಿಗುಣಗಳು ಸಾತ್ವಿಕ, ರಾಜಸ ಮತ್ತೆ ತಾಮಸ. ಒಬ್ಬ ವ್ಯಕ್ತಿಯಲ್ಲಿ ಯಾವ ಗುಣ ಇದೆ ಅದಕ್ಕೆ ಅನುಸಾರವಾಗಿ ಅವನ ಪೂಜಾ ವಿಧಾನಗಳು ಕೂಡ ಇರುತ್ತೆ ಅಂತ ಇಲ್ಲಿ ಕೃಷ್ಣ ಉತ್ತರ ಕೊಡ್ತಾ ಇದ್ದಾನೆ. ದೇಹಧಾರಿಯಾದ ಆತ್ಮ ಪಡೆದ ಪ್ರಕೃತಿ ಗುಣಗಳಿಗೆ ಅವನು ಎಂತಹ ಗುಣವನ್ನ ಹೊಂದಿದ್ದಾನೆ ಅದಕ್ಕೆ ಅನುಗುಣವಾಗಿ ಅವನು ಪೂಜೆಗಳನ್ನ ಮತ್ತೆ ಭಗವಂತ ಅವ್ರು ಯಾರನ್ನ ಆರಾಧನೆ ಮಾಡ್ತಾನೆ ಆ ದೇವತೆ ಮೇಲೆ ಅವರಿಗೆ ಶ್ರದ್ಧೆ ಅನ್ನೋದು ಇರುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾನೆ. ಶಾಸ್ತ್ರಗಳ ನಿಯಮ ನಿಬಂಧನೆಗಳನ್ನು ತಿಳಿದು ಸೋಮಾರಿತನದಿಂದಲೋ ಜಡತ್ವದಿಂದಲೋ ಆ ನಿಯಮ ನಿಬಂಧನೆಗಳನ್ನು ಅನುಸರಿಸುವುದನ್ನು ಬಿಟ್ಟು ಬಿಡುವವರು. ಅವ್ರಿಗೆ ಗೊತ್ತಿದೆ ಶಾಸ್ತ್ರದಲ್ಲಿ ಏನ್ ಹೇಳಿದೆ ಅಂತ, ಆದ್ರೆ ಅದನ್ನ ಸೋಮಾರಿತನದಿಂದ ಅಥವಾ ಅದರಲ್ಲಿ ಅವರಿಗೆ ಆಸಕ್ತಿ ಇಲ್ದಿರ ಅದನ್ನ ಬಿಟ್ಟು ಬಿಟ್ಟಿದ್ದಾರೆ. ಆದ್ರೆ ಐಹಿಕ ಪ್ರಕೃತಿಯ ಗುಣಗಳ ಅಧೀನರು ಎಲ್ಲರೂ ಕೂಡ, ನಾವೆಲ್ಲರೂ ಈ ಮೂರು ಗುಣಗಳಿಗೆ ಅಧೀನರಾಗಿರ್ತೀವಿ. ಅವರಿಂದ ಹಿಂದಿನ ಕರ್ಮಗಳಿಗೆ ಅನುಗುಣವಾಗಿ ಅವರು ಒಂದು ನಿರ್ದಿಷ್ಟ ಗುಣದ ಸ್ವಭಾವವನ್ನು ಪಡೆಯುತ್ತಾರೆ. ಪ್ರಕೃತಿಯ ಬೇರೆ ಬೇರೆ ಗುಣಗಳೊಡನೆ ಜೀವಿಯ ಸಹಯೋಗ ನಿರಂತರವಾಗಿ ನಡೆದುಕೊಂಡೇ ಬಂದಿದೆ. ಜೀವಿಯು ಐಹಿಕ ಪ್ರಕೃತಿಯ ಸಂಪರ್ಕವನ್ನು ಪಡೆದಿರುವುದರಿಂದ ಐಹಿಕ ಗುಣಗಳೊಂದಿಗೆ ಅವನ ಸಹಯೋಗಕ್ಕೆ ಅನುಗುಣವಾಗಿ ಅವನು ಬೇರೆ ಬೇರೆ ರೀತಿಯ ಮನೋಧರ್ಮವನ್ನು ಪಡೆಯುತ್ತಾನೆ. ಆದರೆ ಸದ್ಗುರುವಿನ ಸಹವಾಸವನ್ನು ಪಡೆದು ಅವನ ನಿಯಮಗಳಿಗೆ, ಶಾಸ್ತ್ರ ಗ್ರಂಥಗಳಿಗೆ ವಿಧೇಯನಾಗಿ ನಡೆದುಕೊಂಡರೆ ಆ ಸ್ವಭಾವವನ್ನು ಬದಲಾಯಿಸಬಹುದು. ನಾವು ಈ ಮೂರು ಗುಣಗಳಿಂದ ಹೊರಗಡೆ ಬರ್ಬೇಕು ಅಂತಂದ್ರೆ ನಾವೇನ್ ಮಾಡ್ಬೇಕು? ಗುರುಗಳ ಆಶ್ರಯವನ್ನು ಪಡಿಬೇಕು. ಅವರು ಕೊಡುವಂತಹ ನಿಯಮಗಳನ್ನ ನಾವು ಪಾಲಿಸಬೇಕು. ಮತ್ತೆ ಶಾಸ್ತ್ರ ಗ್ರಂಥಗಳನ್ನ ಅಧ್ಯಯನ ಮಾಡ್ಬೇಕು, ಶ್ರವಣ ಮಾಡ್ಬೇಕು, ಕೀರ್ತನ ಮಾಡ್ಬೇಕು. ಮತ್ತೆ ಆ ಗುರುಗಳಿಗೆ ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ, ಅವರಿಂದ ಕೇಳಿ ತಿಳ್ಕೊಳ್ಳುವಾಗ ಅವರಿಂದ ವಿಧೇಯತೆಯಿಂದ ನಡ್ಕೋಬೇಕು. ಹೀಗೆ ನಾವು ಮಾಡೋದ್ರಿಂದ ಏನಾಗುತ್ತೆ? ಈ ಮೂರು ಗುಣಗಳನ್ನ ಮೀರಬಹುದು. ಈ ಗುಣಗಳನ್ನ ಮೀರಿದ್ದು ಯಾವುದು ಅಂತ ಹೇಳ್ತೀರಾ? ಈ ಮೂರು ಗುಣಗಳಿಂದ ಆಚೆ ಯಾವ್ದಿದೆ ಅಂತ? ಹರೇ ಕೃಷ್ಣ. ಶುದ್ಧ ಸತ್ವಗುಣ. ನಾವು ಶುದ್ಧ ಸತ್ವಕ್ಕೆ ಬರ್ತೀವಿ. ಯಾರು ದೇವೋತ್ತಮ ಪರಮ ಪುರುಷರನ್ನ ಆರಾಧನೆ ಮಾಡ್ತಾರೆ ಅವರು ಸದಾ ಶುದ್ಧ ಸತ್ವದಲ್ಲಿ ಇರ್ತಾರೆ. ಕ್ರಮೇಣ ಮನುಷ್ಯನು ತನ್ನ ಸ್ವಭಾವವನ್ನು ತಾಮಸದಿಂದ ಸಾತ್ವಿಕಕ್ಕೆ ಅಥವಾ ರಾಜಸದಿಂದ ಸಾತ್ವಿಕಕ್ಕೆ ಮಾರ್ಪಾಡು ಮಾಡಿಕೊಳ್ಳಬಹುದು. ಇದರ ನಿರ್ಣಯವೆಂದರೆ ನಿರ್ದಿಷ್ಟ ಪ್ರಕೃತಿ ಗುಣದಲ್ಲಿ ಕುರುಡು ಶ್ರದ್ಧೆಯು ಮನುಷ್ಯನಿಗೆ ಪರಿಪೂರ್ಣತೆಯ ಹಂತವನ್ನು ತಲುಪಲು ನೆರವಾಗಲಾರದು. ಈಗ ತಾಮಸ ಗುಣದಲ್ಲಿ ಅಥವಾ ರಾಜಸ ಗುಣದಲ್ಲಿ ನಮಗೆ ಶ್ರದ್ಧೆ ಅಂದ್ರೆ ಆ ಗುಣದಲ್ಲಿ ನಾವಿದ್ದೀವಿ ಅಂದ್ರೆ ನಾವು ಆಧ್ಯಾತ್ಮಿಕ ಜ್ಞಾನವನ್ನ ಪಡೆಯೋದಕ್ಕೆ ಅದು ನಮಗೆ ಪೂರಕವಾಗಿ ಇರೋದಿಲ್ಲ. ಆಧ್ಯಾತ್ಮಿಕ ಜ್ಞಾನವನ್ನು ಪಡ್ಕೋಬೇಕು ಅಂತಂದ್ರೆ ಈ ಮೂರು ಗುಣಗಳಲ್ಲಿ ಉತ್ತಮವಾದ್ದು ಅಂದ್ರೆ ಸತ್ವಗುಣ. ನಾವು ಶುದ್ಧ ಸತ್ವಕ್ಕೆ ಬರೋದಕ್ಕೂ ಮೊದಲು ನಮ್ಮಲ್ಲಿ ಸಾತ್ವಿಕ ಗುಣ ಅನ್ನೋದು ಇರಬೇಕು. ಸಾತ್ವಿಕ ಗುಣ ಅನ್ನೋದು ನಮ್ಮಲ್ಲಿ ಇದ್ರೆ ಮಾತ್ರನೇ ನಾವು ಪರಿಪೂರ್ಣತೆಯ ಹಂತವನ್ನ ತಲುಪೋದಕ್ಕೆ ಅದು ನಮಗೆ ಸಹಾಯ ಮಾಡುತ್ತೆ. ಮನುಷ್ಯನ ವಿಷಯವನ್ನು ವಿವೇಚನೆಯಿಂದ ಸದ್ಗುರುವಿನ ಜೊತೆ ಪರಿಶೀಲಿಸಬೇಕು. ಆಗ ಅವನು ತನ್ನ ಸ್ಥಿತಿಯನ್ನು ಇನ್ನೂ ಉತ್ತಮ ಗುಣಕ್ಕೆ ಏರಿಸಿಕೊಳ್ಳಬಹುದು. ನಾವು ಗುರುಗಳನ್ನ ಆಶ್ರಯಿಸುವುದು ತುಂಬಾ ಮುಖ್ಯ. ಆಶ್ರಯಿಸಿ ಅವರಿಗೆ ಸೇವೆ ಮಾಡಿ ಅವರಿಂದ ಆ ವಿಷಯಗಳನ್ನ ಕೇಳಿ ತಿಳ್ಕೋಬೇಕು. ಮತ್ತೆ ಅವ್ರು ಹೇಳುವಂತಹ ನಿಯಮ ನಿಬಂಧನೆಗಳನ್ನ ಅನುಸರಣೆ ಮಾಡ್ಬೇಕು. ಮತ್ತೆ ಶಾಸ್ತ್ರ ಗ್ರಂಥಗಳನ್ನ ಅಧ್ಯಯನ ಮಾಡ್ಬೇಕು. ಎಲ್ಲವೂ ಕೂಡ ನಮ್ಮನ್ನ ಶುದ್ಧ ಸತ್ವಕ್ಕೆ ಕೊಂಡೋಗುತ್ತೆ. ಶ್ಲೋಕ 3. ಸತ್ವಾನುರೂಪ ಸರ್ವಸ್ಯ ಶ್ರದ್ಧಾ ಭವತಿ ಭಾರತ ಶ್ರದ್ಧಾಮಯೋ ಅಯಂ ಪುರುಷೋ ಯೋ ಯತ್ ಶ್ರದ್ಧಾ ಸ ಏವಸ. ಭರತ ವಂಶಜನಾದ ಅರ್ಜುನನೇ, ವಿವಿಧ ಪ್ರಕೃತಿ ಗುಣಗಳಲ್ಲಿ ಮನುಷ್ಯನ ಬದುಕಿನ ರೀತಿಗನುಗುಣವಾಗಿ ಅವನು ನಿರ್ದಿಷ್ಟ ಶ್ರದ್ಧೆಯನ್ನು ಬೆಳೆಸಿಕೊಳ್ಳುತ್ತಾನೆ. ಜೀವಿಯು ಗಳಿಸಿಕೊಂಡ ಗುಣಗಳಿಗೆ ಅನುಗುಣವಾಗಿ ಅವನು ಒಂದು ನಿರ್ದಿಷ್ಟ ಶ್ರದ್ಧೆಯವನು ಎಂದು ಹೇಳುತ್ತಾರೆ. ನಾವು ಇದು ಲೆವೆಲ್ 1 ಅಲ್ಲಿ ಕೂಡ ನಾವು ನೋಡಿರ್ತೀವಿ. ತಮೋ ಗುಣದಲ್ಲಿ ಇರುವವರಿಗೆ ಶ್ರದ್ಧೆ ಅದು ಇಲ್ಲವೇ ಇಲ್ಲ ಅಂತ ಹೇಳ್ಬೇಕು. ಯಾಕಂದ್ರೆ ಅವರಿಗೆ ಯಾವುದ್ರ ಮೇಲೂ ನಂಬಿಕೆ ಅನ್ನೋದು ಉಳ್ಕೊಂಡಿರೋದಿಲ್ಲ. ಆದ್ರೆ ರಜೋಗುಣದಲ್ಲಿರೋರಿಗೆ ಅವರಿಗೆ ದೇವತೆಗಳಲ್ಲಿ ಶ್ರದ್ಧೆ ಅನ್ನೋದಿರುತ್ತೆ ಅಂತ ಹೇಳ್ತೀವಿ. ಯಾಕಂದ್ರೆ ಅವ್ರಿಗೆ ಐಹಿಕ ಭೋಗ ಮಾಡುವ ಆಸಕ್ತಿ ಇದೆ. ಯಾರಿಗೆಲ್ಲ ಐಹಿಕ ಭೋಗ ಮಾಡಲಿಕ್ಕೆ ಆಸಕ್ತಿ ಇದೆ ಅವ್ರೇನ್ ಮಾಡ್ತಾರೆ? ಕರ್ಮಕಾಂಡವನ್ನ ಮಾಡ್ತಾರೆ. ಕರ್ಮಕಾಂಡ ಅಂದ್ರೆ ಪೂಜೆಗಳನ್ನ ಹೇಳಿದಂತಹ ಜ್ಯೋತಿಷಿಗಳು ಅವರಿವರು ಹೇಳಿದಂತಹ ಪೂಜೆಗಳನ್ನ ಮಾಡ್ತಾರೆ. ಅವ್ರಿಗೆ ಒಂದು ಇಚ್ಛೆ ಇರುತ್ತೆ, ಏನೋ ಒಂದು ಇಚ್ಛೆನ ಈಡೇರಿಸ್ಕೊಳ್ಳೋದಕ್ಕೋಸ್ಕರ ಅವ್ರೇನ್ ಮಾಡ್ತಾರೆ? ಅವರ ಜಾತಕದಲ್ಲಿ ಅವರ ಜ್ಯೋತಿಷ್ಯದಲ್ಲಿ ಏನೋ ಒಂದು ದೋಷ ಇದೆ, ಅದನ್ನ ನಿವಾರಣೆ ಮಾಡ್ಬೇಕು. ಆ ರೀತಿ ಎಲ್ಲ ಯೋಚನೆ ಮಾಡುವಂತವ್ರು ರಜೋಗುಣದಲ್ಲಿರುವಂತವ್ರು ಅವರು ಕರ್ಮಗಳಲ್ಲಿ ತೊಡಗುತ್ತಾರೆ. ಕೊನೆಗೆ ಅವರು ಪುಣ್ಯ ಸಂಪಾದನೆ ಮಾಡಿದ್ರೆ ಸ್ವರ್ಗಲೋಕಗಳಿಗೂ ಹೋಗ್ಬೋದು. ಮತ್ತೆ ಯಾರು ರಜೋಗುಣದಲ್ಲಿರುವಂತವ್ರು, ಯಾರು ಸತ್ವಗುಣದಲ್ಲಿ ಇರ್ತಾರೆ ಅವರು ಕೂಡ ಸ್ವರ್ಗಲೋಕಗಳಿಗೆ ಏರ್ತಾರೆ. ಹೇಗೆ ಅಂತಂದ್ರೆ ಅವ್ರಿಗೆ ಅವ್ರಿಗೂ ಕೂಡ ದೇವತೆಗಳಲ್ಲಿ ಆಸಕ್ತಿ ಇರುತ್ತೆ. ಮತ್ತೆ ಅವರು ಜ್ಞಾನವನ್ನ ಬೆಳೆಸ್ಕೊಳ್ತಾರೆ. ಮತ್ತೆ ಭಗವಂತನಲ್ಲಿ ಒಂದಾಗ್ಬೇಕು ಅಂತ ಇಚ್ಛೆ ಇಟ್ಕೊಂಡಿರ್ತಾರೆ. ಅದರಿಂದ ಅವ್ರು ಏನ್ ಮಾಡ್ತಾರೆ? ಸಾಯುಜ್ಯ ಮೋಕ್ಷವನ್ನ ಬಯಸ್ತಾರೆ.
ಜ್ಞಾನ ವೇದಗಳನ್ನ ಅಧ್ಯಯನ ಮಾಡಿದವರು ಅವರು ಏನ್ ತಿಳ್ಕೊತಾರೆ, ಭಗವಂತ ನಿರಾಕಾರ ಅಂತ ತಿಳ್ಕೊಂಡು ಭಗವಂತನನ್ನ ಅವರು ತಪ್ಪಾಗಿ ಅರ್ಥೈಸ್ಕೋತಾರೆ. ಏನಂತ ಅನ್ಕೊಡ್ತಾರೆ, ಭಗವಂತ ಅವನು ಕೂಡ ಕೆಲವೊಮ್ಮೆ ಅವ್ರು ಏನೆಲ್ಲ ಅನ್ಕೋತಾರೆ ಅಂದ್ರೆ, ಅವನು ಕೂಡ ಭೂಮಿ ಮೇಲೆ ಬಂದಾಗ ನಮ್ಮಾಗಿ ಒಬ್ಬ ಮನುಷ್ಯ, ಆದ್ರೆ ಅವನು ಜ್ಞಾನವನ್ನ ಬೆಳೆಸ್ಕೊಂಡೋ ಅಥವಾ ತಪಸ್ಸನ್ನ ಮಾಡಿಯೋ ಅವನು ಈಗ ದೈವತ್ವವನ್ನ ಪಡ್ಕೊಂಡಿದ್ದಾನೆ ಅಂತ ಅವರು ತಪ್ಪಾಗಿ ಅರ್ಥೈಸ್ಕೋತಾರೆ. ಹಾಗೆ ನಾವು ಕೂಡ ಜ್ಞಾನವನ್ನ ಬೆಳೆಸ್ಕೊಂಡು ತಪಸ್ಸನ್ನ ಮಾಡಿದ್ರೆ ನಾವು ಕೂಡ ಭಗವಂತನಲ್ಲಿ ಒಂದಾಗಿ ನಾವು ಕೂಡ ದೇವರಾಗ್ಬೋದು ಅಂತೆಲ್ಲ ಯೋಚನೆ ಮಾಡ್ತಾರೆ. ಹಾಗೆ ಸತ್ವಗುಣದಲ್ಲಿ ಇರುವಂತವ್ರು ಕೂಡ ಅವರು ಬ್ರಹ್ಮ ಜ್ಯೋತಿಯವರಿಗೆ ಹೋಗ್ಬೋದು. ಬ್ರಹ್ಮ ಜ್ಯೋತಿ ಅಂದ್ರೆ ಹೇಳ್ತೀರಾ ಯಾರಾದ್ರೂ ಏನು ಅಂತ? ಹರೇ ಕೃಷ್ಣ. ಬ್ರಹ್ಮ ಜ್ಯೋತಿ ಅಂದ್ರೆ ಏನು? ಬ್ರಹ್ಮ ಜ್ಯೋತಿ ಅಂದ್ರೆ ಭಗವಂತನ ದೇಹದಿಂದ ಹೊರಹೊಮ್ಮುವಂತಹ ಪ್ರಭೆ. ನಾವು ನೋಡಿದ್ವಿ ಅಲ್ವಾ, ಬ್ರಹ್ಮನ್ ಸಾಕ್ಷಾತ್ಕಾರ, ಪರಮಾತ್ಮ ಸಾಕ್ಷಾತ್ಕಾರ ಮತ್ತೆ ಭಗವಾನ್ ಸಾಕ್ಷಾತ್ಕಾರ. ಅದ್ರಲ್ಲಿ ಬ್ರಹ್ಮನ್ ಸಾಕ್ಷಾತ್ಕಾರ ಅಂದ್ರೆ ಯಾವ್ದು ಅಂತ ಹೇಳಿದ್ವಿ? ಹರೇ ಕೃಷ್ಣ. ಬ್ರಹ್ಮನಿಂದ ಹೊರಹೊಮ್ಮುವ ಬೆಳಕು. ಕಿರಣಕ್ಕೆ ಹೋಲಿಸಿ. ಉದಾಹರಣೆ ಒಂದು ಸೂರ್ಯನಿಗೆ ಹೋಲಿಸ್ತೀವಿ. ಆ ಸೂರ್ಯನಿಂದ ಬರ್ತಾ ಇರುವಂತಹ ಕಿರಣಗಳು, ಅದು ಬ್ರಹ್ಮನ್ ಸಾಕ್ಷಾತ್ಕಾರ. ಹಾಗೆ ಈ ಆಧ್ಯಾತ್ಮಿಕ ಜಗತ್ತು ಅದಕ್ಕೆ ಸ್ವಯಂ ಪ್ರಭೆ ಅನ್ನೋದಿದೆ. ಅಲ್ಲಿ ಪರಮಾತ್ಮ ಅಲ್ಲಿರುವಂತ ಎಲ್ಲರಿಗೂ ಕೂಡ ಒಂದು ಪ್ರಭಾವಲಯ ಅಂತಿದೆ. ಅದರಿಂದ ಹೊರಹೊಮ್ಮುವಂತಹ ಒಂದು ತೀಕ್ಷ್ಣವಾದ ಕಿರಣಗಳು, ಅದನ್ನ ಮಾತ್ರನೇ ಅವರಿಂದ ನೋಡ್ಲಿಕ್ಕೆ ಸಾಧ್ಯ. ಅದರಿಂದ ಈಗ ಪ್ರಖರವಾಗಿ ಹೊಳಿತಿರುವಂತಹ ಬೆಳಕಿನ ಹಿಂದೆ ಯಾರಾದ್ರೂ ನಿಂತಿದ್ರೆ ನನ್ಗೆ ಕಾಣಿಸೋದಿಲ್ಲ. ಹಾಗೆ ಈ ನಿರಾಕಾರವಾದಿಗಳಿಗೆ, ಮಾಯಾವಾದಿಗಳಿಗೆ ಆ ಪ್ರಖರವಾದ ಬೆಳಕು ಅದು ಎಲ್ಲಿಂದ ಬರ್ತಿದೆ ಅಂತ ಅವ್ರಿಗೆ ಗೊತ್ತಾಗುದಿಲ್ಲ. ಆ ಬೆಳಕಿನ ಹಿಂದೆ ಒಬ್ಬ ವ್ಯಕ್ತಿ ಇದ್ದಾನೆ ಅನ್ನೋದು ಅವ್ರಿಗೆ ಗೊತ್ತಾಗುದಿಲ್ಲ. ಆದ ಕಾರಣ ಅವ್ರು ಏನ್ ಅನ್ಕೋತಾರೆ, ಆ ಪ್ರಖರವಾದ ಬೆಳಕೆ ಭಗವಂತ ಅಂತ ತಿಳ್ಕೊಂಡು ಅವನಲ್ಲಿ ಒಂದಾಗುವುದಕ್ಕೆ ಯೋಚನೆ ಮಾಡ್ತಾರೆ. ಈ ಸತ್ವಗುಣದಲ್ಲಿರುವಂತವ್ರು ಮಾಡುವಂತದ್ದು. ಶುದ್ಧ ಸತ್ವದಲ್ಲಿ ಯಾರಿರ್ತಾರೆ ಅವರು ಭಗವಂತನ ಶುದ್ಧ ಭಕ್ತರಾಗಿರ್ತಾರೆ. ಅವರು ಯಾಕೆ ಏನನ್ನ ಬಯಸ್ತಾರೆ ಅಂದ್ರೆ, ಕೃಷ್ಣನಲ್ಲಿ ಪ್ರೇಮವನ್ನ ಪಡ್ಕೊಳ್ಳುವಂತ ಇಚ್ಛೆ ಅವರಿಗಿದೆ. ಅಂದ್ರೆ ಭಗವಂತ ಒಬ್ಬ ವ್ಯಕ್ತಿ, ಅವನ ಜೊತೆ ನನಗೆ ಒಂದು ಸಂಬಂಧ ಇದೆ, ಅಲ್ಲಿ ಒಂದು ಪ್ರೀತಿ ವಿನಿಮಯ ಇದೆ ಅಂತ ತಿಳ್ಕೊಂಡಿರ್ತಾರೆ. ಆದ ಕಾರಣ ಅವರು ಭಗವಂತನನ್ನ, ದೇವೋತ್ತಮ ಪರಮ ಪುರುಷನನ್ನ ಆರಾಧನೆ ಮಾಡ್ತಾರೆ. ಕೊನೆಗೆ ಅವರು ಅವನ ಧಾಮಕ್ಕೆ ಹಿಂದಿರುಗುತ್ತಾರೆ. ಯಾವ್ದಾದರೂ ಒಂದು ರಸ, 5 ರಸಗಳಲ್ಲಿ ಯಾವ್ದಾದರೂ ಒಂದು ರಸದಲ್ಲಿ ಭಗವಂತನ ಜೊತೆ ಅವರಿಗೆ ಒಂದು ಸಂಬಂಧ ಅದು ಏರ್ಪಡುತ್ತೆ. 5 ರಸಗಳು ಯಾವುದು ಅಂತ ಹೇಳ್ತೀರಾ? ಹರೇ ಕೃಷ್ಣ. ಹರೇ ಕೃಷ್ಣ. 5 ರಸಗಳು. 5 ರಸಗಳು ಅಂತಂದ್ರೆ ಶಾಂತರಸ, ದಾಸ್ಯರಸ, ಸಖ್ಯರಸ, ವಾತ್ಸಲ್ಯ ರಸ ಮತ್ತೆ ಮಾಧುರ್ಯ ರಸ ಅಂತ ಹೇಳ್ತಾರೆ. ಕೃಷ್ಣನ ಜೊತೆ ಶಾಂತರಸದಲ್ಲಿ ಈ ಗೋವುಗಳು, ಗಿಳಿಗಳು, ನವಿಲುಗಳು ಅವರ ಜೊತೆ ಒಂದು ಸಂಬಂಧವನ್ನ ಹೊಂದಿರ್ತವೆ. ಆ ರೀತಿ ನಾವು ಮತ್ತೆ ಧಾಮಕ್ಕೆ ಹಿಂದಿರುಗಿದಾಗ ಈ ಯಾವ್ದಾದ್ರು ಒಂದರಲ್ಲಿ ಒಂದು ರೂಪವನ್ನ ಪಡ್ಕೊಂಡು ಅವನ ಜೊತೆ ಸಂಬಂಧವನ್ನ ಸ್ಥಾಪಿಸ್ಕೋತೀವಿ. ಮತ್ತೆ ಶಾಂತರಸ ಆದ್ಮೇಲೆ ಬರುವಂತದ್ದು ದಾಸ್ಯರಸ. ದಾಸ್ಯರಸದಲ್ಲಿ ನಾವು ನೋಡ್ತೀವಿ ಚಿತ್ರಕ, ಪತ್ರಕ ಅಂತ ಎಲ್ಲ ಅಲ್ಲಿ ಗೋಲೋಕ ವೃಂದಾವನದಲ್ಲಿ ಅವನ ಸ್ನೇಹಿತರು, ಅಂದ್ರೆ ಅವನಿಗೆ ಸಹಾಯ ಮಾಡ್ತಿದ್ದಂತಹವರು ಇದ್ರು. ಮತ್ತೆ ಹನುಮಂತ ಕೂಡ, ಅವನು ಕೂಡ ದಾಸ್ಯರಸದಲ್ಲಿ ಬರ್ತಾನೆ, ಅವನು ರಾಮನ ಬಂಟ. ಅದೇ ರೀತಿ ಸಖ್ಯರಸದಲ್ಲಿ ಅರ್ಜುನ ಬರ್ತಾನೆ, ಸಖ್ಯರಸದಲ್ಲಿ ಸುಧಾಮ ಬರ್ತಾನೆ. ಹೀಗೆ ನಮಗೂ ಕೂಡ ಭಗವಂತನ ಜೊತೆ ಈ ರೀತಿ ಯಾವುದೋ ಒಂದು ರಸದಲ್ಲಿ ಅವನ ಜೊತೆ ನಮಗೊಂದು ಸಂಬಂಧ ಇದೆ. ಅದನ್ನ ನಾವು ಮರೆತು ನಾವು ಇಲ್ಲಿಗೆ ಬಂದಿದ್ದೀವಿ. ನಾವು ಮತ್ತೆ ವಾಪಸ್ ಅಲ್ಲಿಗೆ ಹೋದ ಮೇಲೆ ಆ ಸಂಬಂಧವನ್ನ ನಾವು ತಿಳ್ಕೊಂಡು ಅವನ ಜೊತೆ ನಾವು ಆ ಪ್ರೀತಿ ವಿನಿಮಯವನ್ನ, ಅವನ ಜೊತೆ ಒಂದು ಸಂಘವನ್ನ ನಾವು ಪಡ್ಕೋತೀವಿ. ವಾತ್ಸಲ್ಯ ರಸ ಅಂತಂದ್ರೆ ಅದು ನಂದ ಮಹಾರಾಜ, ಮತ್ತೆ ಯಶೋಧ ಮಾತಾ, ಮತ್ತೆ ದೇವಕಿ, ವಸುದೇವ ಇವರೆಲ್ಲರೂ ಕೂಡ ವಾತ್ಸಲ್ಯ ರಸದಲ್ಲಿ, ಅಂದ್ರೆ ತಂದೆ ತಾಯಿ ಆಗಿ ಅವನನ್ನ ಮಗುವಾಗಿ ಪಡ್ಕೋತಾರೆ. ಹಾಗೆ ಮಾಧುರ್ಯ ರಸ ಅಂತಂದ್ರೆ ರಾಧಾರಾಣಿ ಮತ್ತೆ ಗೋಪಿಯರು ಇವರೆಲ್ಲರೂ ಕೂಡ ಮಾಧುರ್ಯ ರಸದಲ್ಲಿ ಭಗವಂತನ ಜೊತೆ ಸಂಪರ್ಕವನ್ನು ಹೊಂದಿರ್ತಾರೆ. ಹೀಗೆ ಈ 5 ರೀತಿಯ ರಸಗಳಲ್ಲಿ ಯಾವ್ದಾದರೂ ಒಂದು ರಸದಲ್ಲಿ ನಾವು ಅವನ ಜೊತೆ ಒಂದು ಸಾಂಗತ್ಯವನ್ನ ಪಡಿತೀವಿ. ಅದಕ್ಕೆ ನಾವು ಶುದ್ಧ ಸತ್ವದ ನೆಲೆಯಲ್ಲಿ ಇರಬೇಕು. ಸತ್ವಗುಣಕ್ಕಿಂತಲೂ ಆಚೆ ಇರುವಂತದ್ದು ಶುದ್ಧ ಸತ್ವ. ಅದು ನಾವು ಯಾವಾಗ ಸಿಗುತ್ತೆ ಅಂದ್ರೆ ನಾವು ಭಕ್ತಿ ಸೇವೆ ಮಾಡಿದಾಗ ಮಾತ್ರ ನಮ್ಮಲ್ಲಿ ಮೂಡುವಂತದ್ದು. ಯಾರು ಭಕ್ತಿ ಸೇವೆ ಮಾಡ್ತಾರೆ ಅವರು ಈ 3 ತ್ರಿಗುಣಗಳಿಂದ
ಬಿಡುಗಡೆಯನ್ನು ಹೊಂದುತ್ತಾರೆ. ಭಕ್ತಿ ಸೇವೆ ಮಾಡುವವರು ಭಗವಂತನಿಗೆ ಶರಣಾಗ್ತಾರೆ. ಅವನಿಗೆ ಶರಣಾದವೊಡನೆ ಅವನು ನಮ್ಮಲ್ಲಿ ಆ ಜ್ಞಾನವನ್ನ ಕೊಡ್ತಾನೆ, ಮತ್ತೆ ನಮಗೆ ಬೇಕಾದ ಎಲ್ಲ ನೆರವನ್ನ ಕೊಡ್ತಾನೆ, ಸಹಾಯ ಮಾಡ್ತಾನೆ, ನಮಗೆ ಗುರುಗಳು ಸಿಗುವ ಹಾಗೆ ಮಾಡ್ತಾನೆ, ಆ ಗುರುಗಳ ಮುಖೇನ ಜ್ಞಾನ ಸಿಗುವ ಹಾಗೆ ಮಾಡ್ತಾನೆ. ನಂತರ ನಮಗೆ ಆ ಭಕ್ತಿಯಲ್ಲಿರುವಂತಹ ಅಡೆತಡೆಗಳನ್ನ ಅವನೇ ನಿವಾರಿಸ್ತಾನೆ. ಹೀಗೆ ನಾವು ಭಗವಂತನನ್ನ ಸೇರ್ಲಿಕ್ಕೆ ಸಾಧ್ಯ ಆಗತ್ತೆ. ಶ್ಲೋಕ 4. ಯಜಂತೆ ಸಾತ್ವಿಕಾ ದೇವಾನ್ ಯಕ್ಷ ರಾಕ್ಷಸೀಂ ರಾಜಸಃ ಪ್ರೇತಾನ್ ಭೂತ ಗಣಾಶ್ಚನ್ಯೇ ಯಜಂತೆ ತಾಮಸ ಜನಃ. ಸಾತ್ವಿಕ ಸ್ವಭಾವದ ಮನುಷ್ಯರು ದೇವತೆಗಳನ್ನು ಪೂಜಿಸುತ್ತಾರೆ, ರಾಜಸ ಸ್ವಭಾವದವರು ರಾಕ್ಷಸರನ್ನು ಪೂಜಿಸುತ್ತಾರೆ, ತಾಮಸ ಗುಣದವರು ಭೂತ ಪ್ರೇತಗಳನ್ನ ಪೂಜಿಸುತ್ತಾರೆ. ಯಾರು ಸಾತ್ವಿಕ ಸ್ವಭಾವ ಹೊಂದಿರ್ತಾರೆ ಅವರು ದೇವತೆಗಳಿಗೆ ಆರಾಧನೆಯನ್ನ ಮಾಡ್ತಾರೆ. ಅವರು ಅವರಲ್ಲಿ ಅನೇಕ ಇಚ್ಛೆಗಳನ್ನ ಈಡೇರಿಸ್ಕೊಳ್ಳೋ ಆಸೆಗಳು, ಬಯಕೆಗಳಿರುತ್ತೆ. ಮತ್ತೆ ಸ್ವರ್ಗ ಪ್ರಾಪ್ತಿಗಾಗಿ ಅವ್ರು ಏನ್ ಮಾಡ್ತಾರೆ, ದೇವತೆಗಳನ್ನ ಆರಾಧನೆ ಮಾಡ್ತಾರೆ. ನಾವು ಕೂಡ ಇಲ್ಲಿವರೆಗೆ ದೇವತೆಗಳನ್ನ ಆರಾಧನೆ ಮಾಡುವುದು ಮತ್ತೆ ಸ್ವರ್ಗಕ್ಕೆ ಮರಳೋದು ಅದೇ ನಮ್ಮ ಜೀವನದ ಅಂತಿಮ ಉನ್ನತ ಘಟ್ಟ ಅಂತ ತಿಳ್ಕೊಂಡಿದ್ವಿ. ಹಾಗೆ ಯಾರು ಸಾತ್ವಿಕ ಸ್ವಭಾವದಲ್ಲಿದ್ದಾರೆ ಅವರು ದೇವತೆಗಳು. ಉದಾಹರಣೆ ಕೊಡ್ತೀರಾ, ಯಾವ ದೇವತೆಗಳನ್ನ ಪೂಜೆ ಮಾಡ್ತೀವಿ ನಾವು ಅಂತ? ಹರೇ ಕೃಷ್ಣ. ದೇವತೆಗಳು ಅಂದ್ರೆ ಯಾರು ಅಂತ? ಗಣೇಶ, ಶಿವ, ಲಕ್ಷ್ಮಿ, ಸರಸ್ವತಿ. ಇವರೆಲ್ಲರೂ ಕೂಡ ಕಡಿಮೆ ಅಂತ ಅಲ್ಲ, ಇವರೆಲ್ಲರೂ ಕೂಡ ಭಗವಂತನ ಭಕ್ತರೇ. ಇವರೆಲ್ಲರೂ ಕೂಡ ಭಗವಂತನ ಭಕ್ತರೇ ಆದ ಕಾರಣ ಭಗವಂತ ಅವರಿಗೆ ಆ ಶ್ರೇಷ್ಠ ಕರ್ತವ್ಯವನ್ನ ಕೊಟ್ಟಿದ್ದಾನೆ, ಜವಾಬ್ದಾರಿಯನ್ನು ಕೊಟ್ಟಿದ್ದಾನೆ, ಅವ್ರಿಗೊಂದು ನಿರ್ವಹಣೆ ಮಾಡುವ ಶಕ್ತಿನ ಕೊಟ್ಟಿದ್ದಾನೆ. ಅವರೆಲ್ಲರೂ ಕೂಡ ಈ ಭೌತಿಕ ಜಗತ್ತನ್ನ ಆಳ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ಒಂದೊಂದು ಜವಾಬ್ದಾರಿಯನ್ನು ಭಗವಂತ ಕೊಟ್ಟಿದ್ದಾನೆ. ಅವರೆಲ್ಲರೂ ಭಗವಂತನ ಭಕ್ತರೇ ಆದ ಕಾರಣ ಭಗವಂತ ಅವರಿಗೆ ಒಂದು ಶಕ್ತಿಯನ್ನು ಕೂಡ ಕೊಟ್ಟಿದ್ದಾನೆ. ಆದ್ರೆ ನಾವು ಅವರಿಗೆ ಶರಣಾಗತಿಯನ್ನ, ಅಗೌರವವನ್ನ ಯಾವತ್ತೂ ಸಲ್ಲಿಸಬಾರದು. ದೇವತೆಗಳಿಗೆ ನಾವು ಯಾವತ್ತೂ ಅಗೌರವವನ್ನ ಸಲ್ಲಿಸಬಾರದು. ಆದ್ರೆ ನಾವು ಅವರಿಗೆ ಪೂಜೆಗಳನ್ನ ಮಾಡೋದು ಅಂತಂದ್ರೆ ಅದು ಅವಿಧಿಪೂರ್ವಕ ಅಂತ ಹೇಳ್ತಾರೆ. ವಿಧಿಪೂರ್ವಕ ಅಂದ್ರೆ ನೇರವಾಗಿ ಭಗವಂತನನ್ನ ಆರಾಧಿಸುವಂಥದ್ದು. ಮರದ ಬೇರಿಗೆ ನೀರೆರಿಯುವುದು ಅದು ವಿಧಿಪೂರ್ವಕ. ಅದನ್ನ ಬಿಟ್ಟು ನಾವು ಒಂದೊಂದು ಎಲೆಯನ್ನ ಹುಡುಕಿ, ಒಂದೊಂದು ಹೂವನ್ನ ಹುಡುಕಿ ಅದಕ್ಕೆ ನೀರು ಹಾಕಿದ್ರು ಕೂಡ ಅದಕ್ಕೆ ಆ ನೀರನ್ನ ಎಳ್ಕೊಳ್ಳುವಂತ ಶಕ್ತಿ ಇಲ್ಲ. ಮತ್ತೆ ಅದು ಬೇರಿಗೆ ಹೋಗಿ ಸೇರಿದ್ರೇನೆ ಆ ಎಲೆಗಳಿಗೆ, ರೆಂಬೆ ಕೊಂಬೆಗಳಿಗೆ ನೀರು ಸಿಗುವಂಥದ್ದು. ಹಾಗೆ ನಾವು ದೇವತೆಗಳಿಗೆ ಆರಾಧನೆ ಮಾಡೋದು ಆ ಎಲೆಗಳಿಗೆ, ಆ ಗಿಡದಲ್ಲಿರುವಂತಹ ಹೂಗಳಿಗೆ ನೀರಿರದ ಹಾಗೆ. ಆದ್ರೆ ನಾವು ನಿಜವಾಗ್ಲೂ ಆರಾಧನೆ ಯಾರಿಗೆ ಮಾಡ್ಬೇಕಂದ್ರೆ ದೇವೋತ್ತಮ ಪರಮ ಪುರುಷನಿಗೆ ಮಾಡ್ಬೇಕು. ಹೀಗೆ ನಾವು ದೇವತೆಗಳನ್ನ ಪೂಜಿಸಿದ್ರೆ ಏನಾಗುತ್ತೆ ಅಂದ್ರೆ ನಾವು ಸ್ವರ್ಗ ಲೋಕಗಳಿಗೆ ಹೋಗ್ಬೋದು. ಆದ್ರೆ ನಾವು ನೋಡಿದ್ವಿ ಗೋಲೋಕ ವೃಂದಾವನ ಚಾರ್ಟ್, ಬ್ರಹ್ಮಾಂಡದ ಚಾರ್ಟ್ ನೋಡಿದಿರಲ್ಲ ಎಲ್ಲರೂ, ಲೆವೆಲ್ 1 ಅಲ್ಲಿ ತೋರಿಸಿರ್ತಾರೆ. ಹರೇ ಕೃಷ್ಣ. ಮಾತಾಜಿ ನೋಡಿದೀವಿ. ಭೂಲೋಕ ಎಲ್ಲಿ ಬರುತ್ತೆ ಅಂತ ಹೇಳ್ತೀರಾ? ಬ್ರಹ್ಮಾಂಡದಲ್ಲಿ ಮಧ್ಯದಲ್ಲಿ ಬರುತ್ತೆ. ಆಮೇಲೆ ಮೇಲೆ ಎಷ್ಟು ಲೋಕಗಳು, ಭೂಮಿಯಿಂದ ಕೆಳಗಡೆ ಎಷ್ಟು ಲೋಕಗಳಿದೆ ಅಂತ ಹೇಳ್ತೀರಾ? ಕೆಳಗಡೆ 7, ಮೇಲೆ 7, ಕೆಳಗಡೆ 7. ಮೇಲೆ ಪ್ರಾರಂಭ ಆಗೋದು ಬ್ರಹ್ಮಲೋಕದಿಂದ ಪ್ರಾರಂಭ ಆಗುತ್ತೆ. ಬ್ರಹ್ಮಲೋಕ, ಸತ್ಯಲೋಕ, ಸ್ವರ್ಗಲೋಕ, ಆ ರೀತಿ ಊರ್ಧ್ವ ಲೋಕಗಳು ಅದು ಪ್ರಾರಂಭ ಆಗುತ್ತೆ. ಕೆಳಗಡೆ ಬರ್ತಾ ಬರ್ತಾ ನರಕ ಲೋಕಗಳು, ಅವೆಲ್ಲವೂ ಕೂಡ ಪಾತಾಳ ಲೋಕ, ಅತ್ತಲ ಸುತ್ತಲ ಪಾತಾಳ ಅಂತ 7 ತರದ ಕೆಳಗಿನ ಲೋಕಗಳು ಕೂಡ ಬರುತ್ತೆ. ನಾವು ಈ ರೀತಿ ಪೂಜೆ ದೇವತೆಗಳಿಗೆ ಸಲ್ಲಿಸಿದಾಗ ಬ್ರಹ್ಮ ಲೋಕದವರೆಗೆ ನಾವು ಹೋಗೋದಕ್ಕೆ ಸಾಧ್ಯ. ಆದ್ರೆ ಅದರಿಂದ ಆಚೆಗೆ ನಾವು ಹೋದ್ರೆ ಮಾತ್ರನೇ ಆಧ್ಯಾತ್ಮಿಕ ಜಗತ್ತು ಅದು ನಮಗೆ ಸಿಗುವಂತದ್ದು. ಆ ಸ್ವರ್ಗ ಲೋಕಗಳಿಗೆ ಹೋದ್ರೂ ಕೂಡ ಮತ್ತೆ ಏನಾಗುತ್ತೆ, ಕ್ಷೀಣೆ ಪುಣ್ಯ ಮರ್ತ್ಯ ಲೋಕೆ, ಅಂದ್ರೆ ನಮ್ಮ ಪುಣ್ಯ ಅಲ್ಲಿಗೆ ಹೋಗ್ಬೇಕು ಅಂತಂದ್ರೆ ನಾವು ಪುಣ್ಯ ಅನ್ನೋಂತ ಕರೆನ್ಸಿ ನಮ್ಮ ಹತ್ರ ಇರ್ಬೇಕು. ನಾವು ಫಾರಿನ್ಗೆ ಹೋಗ್ಬೇಕಂದ್ರೆ ಯಾವ ದೇಶಕ್ಕೆ ಹೋಗ್ತಾ ಇದ್ವಿ ಆ ದೇಶದಲ್ಲಿ ಬಳಸುವಂತಹ ಕರೆನ್ಸಿ ನಮ್ಮ ಹತ್ರ ಇರ್ಬೇಕು. ಆ ಕರೆನ್ಸಿ ಇರೋವರೆಗೂನೇ ಅಲ್ಲಿ ನಾವ್ ಇರಕ್ ಸಾಧ್ಯ. ಖಾಲಿ ಆಗಿದ ತಕ್ಷಣ ಮತ್ತೆ ವಾಪಸ್ ನಮ್ಮ ಊರಿಗೆ ಬರ್ಬೇಕು. ಹಾಗೆ ನಾವು ಪುಣ್ಯ ಅನ್ನುವಂತಹ ಕರೆನ್ಸಿ ನಮ್ಮ ಹತ್ರ ಇದ್ರೆ ನಾವು ಆ ಊರ್ಧ್ವ ಲೋಕಗಳಲ್ಲಿ ಹೋಗ್ಬೋದು. ಆದ್ರೆ ಎಷ್ಟು ದಿನ ಇರಕ್ಕೆ ಸಾಧ್ಯ, ಮತ್ತೆ ನಾವು ಮರಳಲೇಬೇಕು. ಹಾಗೆ ಇದು ಕೂಡ ಒಂದು ಭೌತಿಕ ಜಗತ್ತೇ. ಅಲ್ಲಿ ಬ್ರಹ್ಮನಿಗೂ ಕೂಡ ಆಯಸ್ಸಿದೆ. ನಾವು ನೋಡಿದ್ವೆಲ್ಲ 4ನೇ ಅಧ್ಯಾಯದಲ್ಲಿ ಬ್ರಹ್ಮನಿಗೂ ಕೂಡ ಇಷ್ಟು ಅಂತ ಆಯಸ್ಸಿದೆ. ಹಾಗೆ ಬ್ರಹ್ಮ ಕೂಡ ಹುಟ್ಟು ಸಾವುಗಳನ್ನ ಅನುಭವಿಸ್ತಾನೆ. ಅವನಿಗೂ ಕೂಡ ವಯಸ್ಸಾಗುತ್ತೆ, ಅವನಿಗೂ ಕೂಡ ಕಾಯಿಲೆ ಬರುತ್ತೆ. ಇವೆಲ್ಲ ಕೂಡ ಜನ್ಮ ಮೃತ್ಯು ಜರಾವ್ಯಾಧಿ ಅವನಿಗೂ ಬಿಟ್ಟಿದ್ದಲ್ಲ. ಹಾಗೆ ನಾವು ದೇವತೆಗಳಿಗೂ ಅದು ಬಿಟ್ಟಿದ್ದಲ್ಲ. ನಾವು ಅಲ್ಲಿಗೆ ಹೋಗ್ತೀವಿ ಅಂದ್ರೆ ಅಲ್ಲೂ ಕೂಡ ನಾವು ಈ ದುಃಖ ದೋಷಗಳಿಂದ ನಮ್ಮನ್ನ ಪಾರು ಮಾಡೋದಿಲ್ಲ. ಹಾಗೆ ರಜೋ ಗುಣದ ಸ್ವಭಾವ ಇರುವವರು ರಾಕ್ಷಸರನ್ನ ಪೂಜಿಸ್ತಾರೆ ಅಂತಂದ್ರೆ, ರಾಕ್ಷಸರು ಅಂತಂದ್ರೆ
ನೇರವಾಗಿ ರಾಕ್ಷಸರು ಕೂಡ ಆಗ್ಬೋದು. ಈಗ ಈ ಕಲಿಯುಗದಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯ ಅಂದ್ರೆ ಯಾರನ್ನ ಪೂಜೆ ಮಾಡ್ತಾರೆ ಅಂದ್ರೆ ರಾಜಕೀಯ ವ್ಯಕ್ತಿಗಳನ್ನ ಪೂಜೆ ಮಾಡ್ತಾರೆ, ಅಥವಾ ಯಾರಾದ್ರೂ ಫಿಲಂ ಸ್ಟಾರ್ಗಳನ್ನ ಪೂಜೆ ಮಾಡ್ತಾರೆ, ಅಂದ್ರೆ ಆರಾಧನೆ ಮಾಡುವಂಥದ್ದು. ಅದನ್ನ ಕೂಡ ಇಲ್ಲಿ ರಾಜಸಿಕ ಶ್ರದ್ಧೆ ಅಂತ ಹೇಳ್ತಾ ಇದ್ದಾನೆ. ತಮೋ ಗುಣದವರು ಯಾರನ್ನ ಪೂಜೆ ಮಾಡ್ತಾ ಇದ್ದಾರೆ? ಅವರು ಭೂತ ಪ್ರೇತಗಳನ್ನ ಪೂಜೆ ಮಾಡ್ತಾ ಇದ್ದಾರೆ. ಭೂತ ಪ್ರೇತಗಳನ್ನ ಯಾಕೆ ಪೂಜೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವರಿಗೆ ಭೂತ ಪ್ರೇತಗಳ ಮೇಲೆ ಕೂಡ ಪೂರ್ಣ ಶ್ರದ್ಧೆ ಇದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅವರು ಸರಿ, ನಾನು ಏನೋ ಒಂದು ಪೂಜೆ ಮಾಡ್ತಾ ಇದ್ದೀನಿ, ಅವುಗಳಿಂದ ನನ್ಗೇನಾದ್ರೂ ಏನಾದ್ರೂ ಸಹಾಯ ಸಿಗೋ ಹಾಗಿದ್ರೆ ಸಿಗ್ಲಿ ಅನ್ನುವಂತಹ ಮನಸ್ಥಿತಿನಲ್ಲಿ ಅವರು ಭೂತ ಪ್ರೇತಗಳನ್ನ ಪೂಜೆ ಮಾಡ್ತಾರೆ. ಇಲ್ಲಿ ಭಾವಾರ್ಥದಲ್ಲಿ ಕೂಡ ಕೊಟ್ಟಿದ್ದಾರೆ. ಹಿಟ್ಲರ್ನ ಒಂದು ಉದಾಹರಣೆನ ಕೊಟ್ಟಿದ್ದಾರೆ. ಹಿಟ್ಲರ್ ಅವನು ಎರಡನೇ ಮಹಾಯುದ್ಧದ ಸಂದರ್ಭದಲ್ಲಿ ಅವನೇನ್ ಮಾಡ್ತಾ ಇದ್ದ ಅಂತಂದ್ರೆ ಒಬ್ಬ ವ್ಯಕ್ತಿ, ಅವನು ಕಲ್ಕತ್ತೆಯಲ್ಲಿ ಒಬ್ಬ ವ್ಯಕ್ತಿ ಇದ್ದ. ಅವನು ಹಿಟ್ಲರ್ನನ್ನ ಆರಾಧನೆ ಮಾಡ್ತಿದ್ದಂತೆ. ಯಾಕೆ ನೀನು ಹಿಟ್ಲರ್ನ ಆರಾಧನೆ ಮಾಡ್ತಾ ಇದೀಯ ಅಂತಂದ್ರೆ ಅವ್ನು ಹೇಳ್ತಿದ್ದಂತೆ, ಹಿಟ್ಲರ್ ಯುದ್ಧ ಪ್ರಾರಂಭ ಮಾಡಿದ್ರಿಂದ ಏನಾಗ್ತಿದೆ ಅಂದ್ರೆ ಅವನಿಗೆ ಕಾಳಸಂತೆಯಲ್ಲಿ ತುಂಬಾ ಅವನಿಗೆ ಲಾಭ ಸಿಕ್ಕಿದೆ ಅಂತ. ಅವನಿಂದ ಲಾಭ ಸಿಕ್ಕಿದ ಕಾರಣ ಅವನನ್ನೇ ಆರಾಧನೆ ಮಾಡ್ತಾನೆ ಅಂತ. ಹಾಗೆ ಇದು ರಜೋಗುಣದ ಆರಾಧನೆ. ಮತ್ತೆ ಇಂತಹ ದೇವತೆಗಳನ್ನು ಪೂಜಿಸಿ ಸೃಷ್ಟಿಸುತ್ತಾರೆ ರಜೋಗುಣದವರು. ತಮೋ ಗುಣದವರು ಭೂತ ಪ್ರೇತಗಳನ್ನ ಪೂಜಿಸುತ್ತಾರೆ. ಇದನ್ನು ಇಲ್ಲಿ ಸ್ಪಷ್ಟವಾಗಿ ವರ್ಣಿಸಿದೆ. ಹಲವೊಮ್ಮೆ ಜನರು ಸತ್ತು ಹೋಗಿರುವ ಒಬ್ಬ ಮನುಷ್ಯನ ಸಮಾಧಿಯ ಬಳಿ ಪೂಜೆ ಸಲ್ಲಿಸುತ್ತಾರೆ. ಹೌದು, ಕೆಲವೊಬ್ರು ಸತ್ತವರ ಸಮಾಧಿಗೆ ಪೂಜೆ ಮಾಡ್ತಾರೆ. ಹಾಗೆ ಭಾರತದ ಮೂಲೆಗಳ ಹಳ್ಳಿಗಳಲ್ಲಿ ಭೂತ ಪ್ರೇತಗಳ ಪೂಜಿಸುವವರು ಇದ್ದಾರೆ. ಮಂಗಳೂರಿನಲ್ಲೂ ಕೂಡ ನಾವು ಭೂತ ಆರಾಧನೆ ಅಂತೆಲ್ಲ ಕೇಳ್ತೀವಿ. ಯಾವ ರೀತಿ ಅಂತಂದ್ರೆ ಅವುಗಳಿಗೂ ಒಂದು ಶಕ್ತಿ ಅನ್ನೋದು ಇರುತ್ತೆ. ಭೂತ ಪ್ರೇತಗಳಿಗೂ ಒಂದು ಶಕ್ತಿ ಅನ್ನೋದು ಇರುತ್ತೆ. ಅವುಗಳು ಹಿಂದಿನ ಕಾಲದಲ್ಲಿ ಮಾತಾಡ್ತಿದ್ವು, ಜನರ ಸಂಪರ್ಕಕ್ಕೆ ಬರ್ತಿದ್ವು ಅಂತ ಹೇಳ್ತಾರೆ. ಆಗ ಅವ್ರು ಏನ್ ಮಾಡ್ತಾರೆ, ಅದನ್ನ ಮನೆ ದೇವರು ಅಂತ ತಗೊಳ್ತಾ ಇದ್ರು. ಅಂದ್ರೆ ಇದು ನಮ್ಮ ಮನೆ ದೇವರು ಅದು ಹೇಳಿರ್ತವೆ. ಅಂದ್ರೆ ಏನಂತ ಹೇಳ್ತವೆ ಅಂದ್ರೆ, ನಾನು ನಿಮ್ಮ ವಂಶವನ್ನ ನೋಡ್ಕೋತೀನಿ, ನಿನಗೆ ಯಾರಾದ್ರೂ ಶತ್ರುಗಳಿದ್ರೆ ಅವರನ್ನ ನಾನು ನಾಶ ಮಾಡ್ತೀನಿ, ನಿನ್ನ ಭೂಮಿಯನ್ನ ನಾನು ನೋಡ್ಕೋತೀನಿ. ಆ ರೀತಿ ಮಾತು ಕೊಟ್ಟು ಅವುಗಳು ಏನ್ ಹೇಳ್ತವೆ ಅಂದ್ರೆ, ವರ್ಷಕ್ಕೆ ಒಮ್ಮೆ ನನಗೆ ಪೂಜೆ ಮಾಡ್ಬೇಕು, ನನಗೆ ಏನೆಲ್ಲ ಅರ್ಪಣೆ ಮಾಡ್ಬೇಕು ಅಂತ ಹೇಳ್ತವೆ. ಹಾಗೆ ಅವುಗಳನ್ನ ಅವರು ಮನೆ ದೇವರಾಗಿ ಪಡ್ಕೊಂಡು ಅವುಗಳ ಆರಾಧನೆಯನ್ನ ಮಾಡ್ತಾರೆ. ಕೆಳವರ್ಗದವರು ಕಾಡಿಗೆ ಹೋಗುತ್ತಾರೆ ಮತ್ತು ಯಾವುದಾದರೂ ಮರದಲ್ಲಿ ಒಂದು ಪ್ರೇತವು ವಾಸಿಸುತ್ತದೆ ಎಂದು ತಿಳಿದಿದ್ದಾರೆ. ಆ ಮರವನ್ನು ಪೂಜಿಸಿ ಬಲಿಗಳನ್ನು ಕೊಡುತ್ತಾರೆ ಎಂದು ನಾವು ನೋಡಿದ್ದೇವೆ. ಈ ವಿಧದ ಪೂಜೆಗಳು ನಿಜವಾಗಿ ದೇವರ ಪೂಜೆ ಅಲ್ಲ. ದೇವರ ಪೂಜೆ ಇರುವುದು ಪರಿಶುದ್ಧ ಸತ್ವಗುಣದಲ್ಲಿ. ಆಧ್ಯಾತ್ಮಿಕವಾಗಿ ನೆಲೆಗೊಂಡವರಿಗೆ ಶ್ರೀಮದ್ ಭಾಗವತದಲ್ಲಿ ಹೀಗೆ ಹೇಳಿದೆ, ಸತ್ವಂ ವಿಶುದ್ಧಂ ವಸುದೇವ ಶಬ್ದಿತಂ. ಮನುಷ್ಯನು ಸಂಪೂರ್ಣವಾಗಿ ಶುದ್ಧ ಸತ್ವದಲ್ಲಿ ನೆಲೆಗೊಂಡಾಗ ಅವನು ವಾಸುದೇವನನ್ನು ಪೂಜಿಸುತ್ತಾನೆ. ಇದರ ಭಾವಾರ್ಥ ಹೀಗೆ: ಐಹಿಕ ಪ್ರಕೃತಿಯ ಗುಣಗಳನ್ನು ಸಂಪೂರ್ಣವಾಗಿ ಕಳೆದುಕೊಂಡು ಪರಿಶುದ್ಧರಾದವರು, ಅಂದ್ರೆ ವಸುದೇವ ಸ್ಥಿತಿಗೆ ಬಂದವರು, ಅಂದ್ರೆ ಶುದ್ಧ ಸತ್ವದಲ್ಲಿ ಇರುವಂತವರು, ಅವರು ಭಗವಂತನನ್ನ ಆರಾಧನೆ ಮಾಡ್ತಾರೆ. ನಿರಾಕಾರವಾದಿಗಳು ಸಾತ್ವಿಕ ಗುಣದಲ್ಲಿ ನೆಲೆಗೊಂಡವರು ಎಂದು ನಂಬಿಕೆ. ಅವರು 5 ಬಗೆಯ ದೇವತೆಗಳನ್ನ ಪೂಜಿಸುತ್ತಾರೆ. ಐಹಿಕ ಜಗತ್ತಿನಲ್ಲಿ ನಿರಾಕಾರ ವಿಷ್ಣುವನ್ನು ಪೂಜಿಸುತ್ತಾರೆ. ಈ ರೂಪಕ್ಕೆ ದಾರ್ಶನಿಕ ವಿಷ್ಣು ಎಂದು ಹೆಸರು. ವಿಷ್ಣುವು ದೇವೋತ್ತಮ ಪರಮಪುರುಷನ ವಿಸ್ತರಣೆ. ಆದರೆ ನಿರಾಕಾರವಾದಿಗಳಿಗೆ ಕಟ್ಟಕಡೆಗೆ ದೇವೋತ್ತಮ ಪರಮಪುರುಷನಲ್ಲಿ ನಂಬಿಕೆ ಇಲ್ಲ. ಆದುದರಿಂದ ಅವರು ವಿಷ್ಣು ರೂಪವು ನಿರಾಕಾರ ಬ್ರಹ್ಮನ ಮತ್ತೊಂದು ಅಂಶ ಎಂದಷ್ಟೇ ಭಾವಿಸುತ್ತಾರೆ. ಹಾಗೆಯೇ ಬ್ರಹ್ಮನು ರಾಜಸ ಗುಣದ ನಿರಾಕಾರ ರೂಪ ಎಂದು ಭಾವಿಸುತ್ತಾರೆ. ಹೀಗೆ ಅವರು ಕೆಲವೊಮ್ಮೆ ಪೂಜಾರ್ಹರಾದ 5 ಬಗೆಯ ದೇವತೆಗಳನ್ನು ವರ್ಣಿಸುತ್ತಾರೆ. ಆದರೆ ಅವರು ನಿರಾಕಾರ ಬ್ರಹ್ಮನೇ ವಾಸ್ತವ ಸತ್ಯ ಎಂದು ಭಾವಿಸುವುದರಿಂದ ಕಟ್ಟಕಡೆಯಲ್ಲಿ ಎಲ್ಲಾ ಪೂಜಾರ್ಹ ವಸ್ತುಗಳನ್ನು ಬಿಟ್ಟು ಬಿಡುತ್ತಾರೆ. ಕಡೆಯದಾಗಿ ಐಹಿಕ ಪ್ರಕೃತಿ, ಬೇರೆ ಬೇರೆ ಗುಣಗಳು ಆಧ್ಯಾತ್ಮಿಕ ಸ್ವಭಾವದ ಜನರ ಸಹವಾಸದಿಂದ ಪರಿಶುದ್ಧಗೊಳಿಸಬಹುದು. ನಿರಾಕಾರ ಆರಾಧನೆ ಮಾಡುವಂತವ್ರು, ನಿರಾಕಾರ ಬ್ರಹ್ಮಜ್ಯೋತಿನ ಆರಾಧನೆ ಮಾಡುವಂತವ್ರು, ಅವರು ಭಗವಂತನ ಆಂಶಿಕ ಸಾಕ್ಷಾತ್ಕಾರ ಅವರಿಗೆ ಆಗಿದೆ. ಪೂರ್ಣ ಪ್ರಮಾಣದ ಸಾಕ್ಷಾತ್ಕಾರ ಅವರಿಗೆ ಆಗಿಲ್ಲ. ಭಗವಂತನ ಒಂದು ಆಂಶಿಕ ಸಾಕ್ಷಾತ್ಕಾರ ಆದ ಕಾರಣ ಅವರು ನಿರಾಕಾರ ಬ್ರಹ್ಮಜ್ಯೋತಿಯಲ್ಲಿ ಲೀನವಾಗುವುದಕ್ಕೆ ಇಚ್ಛಿಸ್ತಾರೆ. ಆದ್ರಿಂದ ಅವರು ಆ ರೀತಿ ಭಗವಂತನನ್ನ ಆರಾಧನೆ ಮಾಡ್ತಾರೆ. ಅಶಾಸ್ತ್ರ ವಿಹಿತಂ ಘೋರಂ ತಪ್ಯಂತೆ ಯೇ ತಪೋಜನಃ ದಂಭಾಂಕಾರ ಸಂಯುಕ್ತ ಕಾಮರಾಗ ಬಲಾನ್ವಿತಃ ಕರ್ಷಯಂತ ಶರೀರಸ್ಥಂ ಭೂತಗ್ರಾಮ ಚೇತಸಃ ಮಾಂ ಚೈವಾಂತ ಶರೀರಸ್ಥಂ ತಾನ್ ವಿದ್ಯಾಸುರ ನಿಶ್ಚಯಾನ್.
ಅವರು ಶಾಸ್ತ್ರಗಳಲ್ಲಿ ವಿಧಿಸದಿರುವ ಘೋರ ತಪಸ್ಸುಗಳನ್ನು ಆಚರಿಸುತ್ತಾರೆ. ಇವನ್ನು ಅವರು ಜಂಬ ಮತ್ತು ಅಹಂಕಾರಗಳಿಂದ ಮಾಡುತ್ತಾರೆ. ಕಾಮ ಮತ್ತು ಮೋಹಗಳೇ ಅವರಿಗೆ ಪ್ರೇರಣೆ. ಅವರು ಮೂರ್ಖರು ಮತ್ತು ದೇಹದ ಭೌತಿಕಾಂಶಗಳನ್ನು ಒಳಗೆ ವಾಸಿಸುವ ಪರಮಾತ್ಮನನ್ನು ಹಿಂಸಿಸುತ್ತಾರೆ. ಇಂಥವರು ನಿಶ್ಚಯವಾಗಿಯೂ ಅಸುರರು ಅವ್ರು ಮಾಡುವಂತಹ ಆರಾಧನೆ ಯಾವ ರೀತಿ ಇರುತ್ತೆ ಅಂತಂದ್ರೆ ಅವರ ದೇಹಕ್ಕೆ ಅವರು ಹಿಂಸೆಯನ್ನ ಕೊಡ್ತಾರೆ. ನಾವು ನೋಡ್ತೀವಿ ಯಾರು ಭಸ್ಮಾಸುರ ಅವನೇನ್ ಮಾಡ್ತಾನೆ ಅಂತಂದ್ರೆ ತನ್ನ ತಲೆಯನ್ನೇ ಕತ್ತರಿಸಿ ಆ ಹೋಮಕ್ಕೆ ಅವಿಸ್ತನಾಗಿ ಕೊಡೋದಕ್ಕೆ ಹೋಗ್ತಾನೆ. ಮತ್ತೆ ಹಿರಣ್ಯಕಶಿಪು ಇವರೆಲ್ಲ, ರಾವಣ ಇವರೆಲ್ಲರೂ ಕೂಡ ಯಾವ ರೀತಿ ಕಠೋರ ತಪಸ್ಸುಗಳನ್ನ ಮಾಡ್ತಾರೆ ಅಂದ್ರೆ ಆ ಅಲ್ಲಿ ಅವರ ದೇಹದ ಅರ್ಧ ಭಾಗ ಆಗಲೇ ಅದು ಕೊಳೆತು ಹೋಗಿರುತ್ತೆ, ಹುಳಗಳು ಅದನ್ನ ತಿಂದು ಬಿಟ್ಟಿರುತ್ತೆ. ಹಾಗೆ ಅವರ ದೇಹಕ್ಕೆ ಅಷ್ಟು ಹಿಂಸೆನ ಕೊಡ್ತಾರೆ. ಆ ದೇಹದಲ್ಲಿ ಪರಮಾತ್ಮ ಇದ್ದಾನೆ, ಅವನಿಗೂ ಕೂಡ ಹಿಂಸೆನ ಕೊಡ್ತಾರೆ. ಅವರು ಆಚರಣೆ ಆ ರೀತಿ ಮಾಡೋದಕ್ಕೆ ಯಾವ್ದು ಅವ್ರಿಗೆ ಪ್ರೇರಣೆ ಕೊಡ್ತಾರೆ ಅಂದ್ರೆ ಅವರಲ್ಲಿರುವಂತಹ ಜಂಬ ಮತ್ತೆ ಅಹಂಕಾರಗಳು. ಮತ್ತೆ ಅವ್ರಿಗೆ ಪ್ರೇರಣೆ ಇನ್ನೊಂದು ಕೊಡ್ತಾ ಇರುವಂತದ್ದು ಕಾಮ ಮತ್ತು ಮೋಹಗಳು. ಅವರಿಗೆ ಮುಗಿಯದ ಆಸೆ. ಎಂತಹ ಆಸೆ ಅಂದ್ರೆ ನಾವು ಸದಾ ಏನಂತಾರೆ ಸಾವಿಲ್ಲದ ಬದುಕನ್ನ ಅನುಭವಿಸ್ಬೇಕು, ಮತ್ತೆ ಅಪಾರ ಶಕ್ತಿಯನ್ನ ಹೊಂದಬೇಕು, ಎಲ್ಲರ ಮೇಲೆ ಆಧಿಪತ್ಯವನ್ನ ಸಾಧಿಸ್ಬೇಕು, ಈ ರೀತಿ ಅವರ ಯೋಚನೆ ಇರುತ್ತೆ. ಆ ಜಂಬ ಅಹಂಕಾರಗಳು ಅವರಲ್ಲಿ ಇರುತ್ತೆ. ಆದ ಕಾರಣ ಅವ್ರು ಏನ್ ಮಾಡ್ತಾರೆ, ಅವರಿಗೂ ಹಿಂಸೆನ ಕೊಡ್ತಾರೆ, ಮತ್ತೆ ಅವರ ಒಳಗಡೆ ಇರುವಂತಹ ಪರಮಾತ್ಮನಿಗೂ ಹಿಂಸೆನ ಕೊಡ್ತಾರೆ. ಇದು ನಿಶ್ಚಯವಾಗಿಯೂ ಅಂತ ಸ್ವಭಾವ ಯಾರಿಗಿದೆ ಅವರನ್ನ ಅಸುರರು ಅಂತ ಇಲ್ಲಿ ಕರಿತಾ ಇದ್ದಾರೆ. ಆ ರೀತಿ ಅವರು ತಪಸ್ಸನ್ನ ಮಾಡಿ ಏನನ್ನಾದ್ರೂ ಪಡ್ಕೊಂಡ್ರು ಕೂಡ ಅದನ್ನು ಕೂಡ ಅವ್ರು ಏನಕ್ಕೆ ಬಳಸ್ತಾರೆ ಅಂತಂದ್ರೆ ಅಷ್ಟೆಲ್ಲ ಕಷ್ಟಪಟ್ಟು ಅವ್ರು ಏನನ್ನೇ ಪಡ್ಕೊಂಡ್ರು ಕೂಡ ಅವರ ಮನಸ್ಥಿತಿ ಹೇಗಿರುತ್ತೆ ಅಂದ್ರೆ ಅದನ್ನ ಮತ್ತೆ ಇನ್ನೊಬ್ಬರಿಗೆ ಹಿಂಸೆ ಕೊಡೋದಕ್ಕಾಗಿನೇ ಅವ್ರು ಬಳಸ್ತಾ ಇರ್ತಾರೆ. ಇಲ್ಲಿ ಹೇಳ್ತಾ ಇದ್ದಾರೆ, ಧರ್ಮ ಗ್ರಂಥಗಳ ಆದೇಶಗಳಲ್ಲಿ ಹೇಳದಿರುವ ತಪಸ್ಸನ್ನು ಸೃಷ್ಟಿ ಮಾಡುವವರು ಇದ್ದಾರೆ. ಉದಾಹರಣೆಗೆ ಸಂಪೂರ್ಣವಾಗಿ ರಾಜಕೀಯವಾದ ಗುರಿಯನ್ನು ಸಾಧಿಸಲು ಉಪವಾಸ ಮಾಡುವುದು. ಆದ್ರೆ ಉಪವಾಸ ಅಂದ್ರೆ ಏನು ಅಂತ ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ. ಉಪವಾಸ ಅಂದ್ರೆ ಮೇಲೆ ದೇವರ ಉಪವಾಸ ಬಳಿ ಅಂದ್ರೆ ಹರಿ ಹತ್ರ ಇರೋದು ಅಂತ ಅರ್ಥ. ಉಪ ಅಂದ್ರೆ ಹತ್ತಿರ, ವಾಸ ಅಂದ್ರೆ ವಾಸ ಮಾಡುವಂಥದ್ದು. ಯಾರ ಹತ್ತಿರ? ಭಗವಂತನ ಹತ್ತಿರ ವಾಸ ಮಾಡುವಂಥದ್ದು. ಆ ದಿನ ಯಾವುದೇ ಭೌತಿಕ ಕೆಲಸಗಳನ್ನ ಕರ್ಮಗಳನ್ನ ಮಾಡದೆ ಸಂಪೂರ್ಣವಾಗಿ ಆಧ್ಯಾತ್ಮಿಕ ಕ್ರಿಯೆಗಳಲ್ಲಿ ತೊಡಗುವಂಥದ್ದು, ಹೆಚ್ಚು ಜಪ ಮಾಡುವಂಥದ್ದು, ಹೆಚ್ಚು ಭಗವದ್ಗೀತೆ ಭಾಗವತಗಳನ್ನ ಹೇಳುವಂಥದ್ದು, ಕೇಳುವಂಥದ್ದು, ಓದುವಂಥದ್ದು. ಹೀಗೆ ಮಾಡಿ ನಾವು ಭಗವಂತನನ್ನ ನೆನೆಸುವಂಥದ್ದು. ಅದು ಉಪವಾಸದ ನಿಜವಾದ ಅರ್ಥ. ಆದ್ರೆ ಈ ರಾಜಕೀಯ ವ್ಯಕ್ತಿಗಳು, ಮಹಾತ್ಮ ಗಾಂಧಿ ಇಂಥವರೆಲ್ಲ ಆ ಉಪವಾಸವನ್ನ ಏನಕ್ಕೆ ಬಳಸ್ತಿದ್ರು ಅಂದ್ರೆ ರಾಜಕೀಯ ಗುರಿ ಸಾಧಿಸಲು ಅವರು ಉಪಯೋಗಿಸ್ತಾ ಇದ್ರು. ಅದೆಲ್ಲೂ ಧರ್ಮ ಗ್ರಂಥಗಳಲ್ಲಿ ಉಲ್ಲೇಖ ಇಲ್ಲ. ಆ ರೀತಿ ಯಾವಾಗ ಉಪವಾಸ ಮಾಡ್ಬೇಕು? ಏಕಾದಶಿ ದಿನಗಳಲ್ಲಿ ಉಪವಾಸ ಮಾಡ್ಬೇಕು. ಇವ್ರು ಯಾವಾಗಂದ್ರೆ ಅವಾಗ ರಾಜಕೀಯ ಲಾಭ ಪಡೆಯೋದಕ್ಕೋಸ್ಕರ ಉಪವಾಸಗಳನ್ನ ಮಾಡ್ತಾರೆ. ಅದು ಧರ್ಮ ಗ್ರಂಥಗಳಲ್ಲಿ ಹೇಳಿರುವಂತದ್ದು ಅಲ್ಲ, ಸಾಮಾಜಿಕ ಉದ್ದೇಶಕ್ಕಾಗಿ ಅಲ್ಲ, ಯಾವುದೋ ರಾಜಕೀಯ ಗುರಿಗಾಗಿ ಅವ್ರು ಮಾಡುವಂಥದ್ದು. ಭಗವದ್ಗೀತೆ ಪ್ರಕಾರ ಇಂಥ ತಪಸ್ಸುಗಳು ಮಾಡುವವರು ನಿಶ್ಚಯವಾಗಿಯೂ ಅಸುರರು. ಅವರ ಕೆಲಸಗಳು ಧರ್ಮ ಗ್ರಂಥಗಳ ಆದೇಶಗಳಿಗೆ ವಿರುದ್ಧವಾದವು. ಅವು ಸಾಮಾನ್ಯರಿಗೆ ಒಳ್ಳೆಯದನ್ನು ಮಾಡುವುದಿಲ್ಲ. ವಾಸ್ತವವಾಗಿ ಅವರು ಜಂಬ, ಮಿಥ್ಯ ಅಹಂಭಾವ, ಕಾಮ ಮತ್ತು ಐಹಿಕ ಭೋಗದಿಂದ ಆಸಕ್ತಿ ಇದರಿಂದ ಕೆಲಸ ಮಾಡುತ್ತಾರೆ. ಇಂತಹ ಚಟುವಟಿಕೆಗಳಿಂದ ದೇಹದ ರಚನೆಯಲ್ಲಿರುವ ಐಹಿಕ ಘಟಕಾಂಶಗಳು ಶೋಭೆಗೊಳ್ಳುತ್ತವೆ. ಅಷ್ಟೇ ಅಲ್ಲ, ದೇಹದಲ್ಲಿ ವಾಸಿಸುವ ದೇವೋತ್ತಮ ಪರಮಪುರುಷನಿಗೂ ಶೋಭೆ ಆಗುತ್ತದೆ. ಹೀಗೆ ಯಾವುದೋ ರಾಜಕೀಯ ಉದ್ದೇಶಕ್ಕಾಗಿ ಮಾಡುವ ಉಪವಾಸ ಅಥವಾ ತಪಸ್ಸು ನಿಶ್ಚಯವಾಗಿಯೂ ಇತರರನ್ನು ತುಂಬಾ ಕಲಕುತ್ತದೆ. ಇದನ್ನು ವೈದಿಕ ಸಾಹಿತ್ಯದಲ್ಲಿ ಹೇಳಿಲ್ಲ. ಅಸುರ ಸ್ವಭಾವದವನು ಈ ರೀತಿಯ ತನ್ನ ಅಪೇಕ್ಷೆಯನ್ನು ನಡೆಸಿಕೊಡುವಂತೆ ತನ್ನ ಶತ್ರುವನ್ನು ಅಥವಾ ಇತರ ಪಕ್ಷಗಳನ್ನು ಬಲಾತ್ಕಾರ ಮಾಡಬಹುದು ಎಂದು ಯೋಚಿಸಬಹುದು. ಆದರೆ ಕೆಲವೊಮ್ಮೆ ಇಂತಹ ಉಪವಾಸದಿಂದ ಮನುಷ್ಯನು ಸಾಯುತ್ತಾನೆ. ನಾವು ಉಪವಾಸ ಮಾಡಿದಾಗ ಭಗವಂತನಿಗಾಗಿ ಮಾಡ್ತಾ ಇರುವಾಗ ನಮಗೆ ಇನ್ನಷ್ಟು ಮತ್ತಷ್ಟು ಆರೋಗ್ಯ ಮತ್ತೆ ಬಲ ಅನ್ನೋದು ಸಿಗುತ್ತೆ. ಆದ್ರೆ ನಾವು ನಮ್ಮ ಇಂದ್ರಿಯ ಸುಖಕ್ಕಾಗಿ, ನಮ್ಮದು ಯಾವುದೋ ಒಂದು ಸ್ವಾರ್ಥ ಉದ್ದೇಶಕ್ಕಾಗಿ ಉಪವಾಸ ಮಾಡಿದಾಗ ನಾವು ನಮ್ಮ ಶಕ್ತಿಗಳನ್ನ ನಾವು ಕಳ್ಕೋತೀವಿ. ಈ ಸಂದರ್ಭದಲ್ಲಿ ಅಚೇತಸಃ ಎನ್ನುವ ಪದ ಅರ್ಥವತ್ತಾದದ್ದು. ಸಾಮಾನ್ಯ ಮನಸ್ಥಿತಿಯಲ್ಲಿರುವ ಜನರು ಧರ್ಮ ಗ್ರಂಥಗಳ ಆದೇಶವನ್ನು ಪಾಲಿಸಬೇಕು. ಈ ಸ್ಥಿತಿಯಲ್ಲಿ ಇಲ್ಲದವರು ಧರ್ಮಗ್ರಂಥಗಳನ್ನು ಅಸಡ್ಡೆ ಮಾಡಿ ಉಲ್ಲಂಘಿಸುತ್ತಾರೆ. ತಮ್ಮದೇ ಆದ ರೀತಿಯಲ್ಲಿ ತಪಸ್ಸುಗಳನ್ನು ಸೃಷ್ಟಿ ಮಾಡುತ್ತಾರೆ. ಹಿಂದಿನ ಅಧ್ಯಾಯದಲ್ಲಿ ಹೇಳಿರುವಂತೆ ಆಸುರಿ ಸ್ವಭಾವದವರಿಗೆ ಕಡೆಯಲ್ಲಿ ಆಗುವ ಗತಿಯನ್ನು ಸದಾ ನೆನಪಿಡಬೇಕು. ಆಸುರಿ ಸ್ವಭಾವದವರು ಏನ್ ಮಾಡ್ತಾರೆ, ಇಲ್ಲಿ ದೇವತೆಗಳನ್ನೇ ಆರಾಧನೆ ಮಾಡುವಂತಹದ್ದು. ರಾವಣ ಇರ್ಬೋದು,
ಭಸ್ಮಾಸುರ ಇರ್ಬಹುದು. ಭಸ್ಮಾಸುರ ಶಿವನನ್ನ ಆರಾಧನೆ ಮಾಡ್ತಾನೆ. ರಾವಣ ಮತ್ತೆ ಯಾರು ಹಿರಣ್ಯಕಶಿಪು ಇವರೆಲ್ಲರೂ ಕೂಡ ಬ್ರಹ್ಮನನ್ನ ಕುರಿತು ತಪಸ್ಸನ್ನ ಮಾಡ್ತಾರೆ. ಅಂದ್ರೆ ಇವರೆಲ್ಲರೂ ದೇವತೆಗಳಿಂದ ವರಗಳನ್ನ ಬೇಡ್ತಾರೆ. ಅದಕ್ಕೆ ದೇವತೆಗಳು ಏನಂತ ಹೇಳ್ತಾನೆ ಬ್ರಹ್ಮ, ನನಗೆ ಚಿರಂಜೀವಿ ಆಗ್ಬೇಕು ನಾನು ಅಂತ ಕೇಳಿದ್ರೆ ಅವ್ನು ಹೇಳ್ತಾನೆ, ನಾನೇ ಚಿರಂಜೀವಿ ಆಗಿಲ್ಲ, ವರ ಕೊಡುವಂತವನೇ, ನನಗೆ ಸಾವಿದೆ ಅಂದ್ಮೇಲೆ ನಾನು ಹೇಗೆ ಸಾವಿಲ್ಲದ ವರವನ್ನ ನಿನಗೆ ಕೊಡೋದಕ್ಕೆ ಸಾಧ್ಯ ಅಂತ ಹೇಳ್ತಾನೆ. ಹಾಗೆ ಈ ದೇವತೆಗಳು ಅಲ್ಪಮತಿಗಳು, ಅವರಲ್ಲಿ ಅಜ್ಞಾನ ಅನ್ನೋದಿರುತ್ತೆ. ಅವರು ಈ ರೀತಿ ಏನ್ ಮಾಡ್ತಾರೆ, ವರಗಳನ್ನ ಪಡೆದು ಬೇರೆಯವರಿಗೆ ಆ ವರಗಳಿಂದ ಕಷ್ಟಗಳನ್ನ ಕೊಡುವಂಥದ್ದು, ದೇವತೆಗಳಿಗೆ ಹಿಂಸೆನ ಕೊಡುವಂಥದ್ದು, ಅಂತ ಕೆಲಸಗಳಿಗಾಗಿ ಅದನ್ನ ಬಳಸ್ತಾರೆ. ಕೊನೆಗೆ ಅವರು ಕೂಡ ಸಾವನ್ನ ಅಪ್ತಾರೆ. ಕೊನೆಗೆ ಅವರಿಗೆ ಕೊನೆ ಅನ್ನೋದು ಇರುತ್ತೆ. ಆದ್ರೆ ಯಾರು ಶುದ್ಧ ಭಕ್ತರಿರ್ತಾರೆ ಅವರು ದೇವೋತ್ತಮ ಪರಮಪುರುಷನ ಆರಾಧನೆ ಮಾಡ್ತಾರೆ. ಧ್ರುವ ಮಹಾರಾಜ, ಪ್ರಹ್ಲಾದ ಇವರೆಲ್ಲರೂ ಕೂಡ ಭಗವಂತನ ಆರಾಧನೆ ಮಾಡ್ತಾರೆ. ಬಲಿ ಮಹಾರಾಜ ಭಗವಂತನಿಗೆ ತನ್ನನ್ನ ತಾನು ಅರ್ಪಿಸ್ಕೊಂತಾನೆ. ಅವರೆಲ್ಲರೂ ಕೂಡ ಈಗ್ಲೂ ಕೂಡ ಶಾಶ್ವತವಾಗಿ ಇದ್ದಾರೆ. ಅವ್ರು ಯಾರು ಬಯಸ್ಲಿಲ್ಲ, ನಾವು ಶಾಶ್ವತವಾಗಿ ಉಳಿಬೇಕು ಅಂತ ಬಯಸ್ಲಿಲ್ಲ. ಧ್ರುವ ಮಹಾರಾಜ ಅವನು ಧ್ರುವ ಲೋಕದಲ್ಲಿ ಈಗ್ಲೂ ಕೂಡ ಅವನು ಹಾಗೆ ಇದ್ದಾನೆ. ಅಂದ್ರೆ ಅವನು ಯಾವ ದೇವತೆಗಳ ಹತ್ರನೂ ಹೋಗಿ ನಾನು ಚಿರಂಜೀವಿ ಆಗ್ಬೇಕು ಅಂತ ಅವ್ರು ಕೇಳಲಿಲ್ಲ. ಆದ್ರೆ ಅವರು ಯಾರನ್ನ ಆರಾಧನೆ ಮಾಡಿದ್ರು, ದೇವೋತ್ತಮ ಪರಮ ಪುರುಷನನ್ನ ಆರಾಧನೆ ಮಾಡಿದ ಕಾರಣ ಅವರೆಲ್ಲರೂ ಕೂಡ ಶಾಶ್ವತತೆಯನ್ನ ಪಡ್ಕೋತಾರೆ. ಶ್ಲೋಕ 7. ಆಹಾರಸ್ತ್ವಪಿ ಸರ್ವಸ್ಯ ತ್ರಿವಿಧೋ ಭವತಿ ಪ್ರಿಯಃ ಯಜ್ಞಸ್ತಪಸ್ತಾ ದಾನಂ ತೇಷಾಂ ಭೇದ ಮಿಮಾಂ ಶೃಣು. ಪ್ರತಿ ಮನುಷ್ಯನು ಇಷ್ಟಪಡುವ ಆಹಾರದಲ್ಲಿ ಕೂಡ ಐಹಿಕ ಪ್ರಕೃತಿಯ ಗುಣಗಳಿಗೆ ಅನುಗುಣವಾಗಿ 3 ರೀತಿಗಳು, ಯಜ್ಞಗಳು, ತಪಸ್ಸು, ದಾನಗಳ ವಿಷಯದಲ್ಲಿ ಸಹ ಇದು ನಿಜ. ಅವುಗಳ ಭೇದವನ್ನು ಕೇಳು. ಅಂದ್ರೆ ಈ ತ್ರಿಗುಣಗಳು ಎಲ್ಲದರಲ್ಲೂ ಇದೆ. ಈ ತ್ರಿಗುಣಗಳು ಎಲ್ಲದರಲ್ಲೂ ಕೂಡ ಇದೆ. ನಾವು ತಿನ್ನುವಂತಹ ಊಟದಿಂದ, ಒಂದು ದಿನದಲ್ಲಿ, ಮತ್ತೆ ಒಂದು ಪಕ್ಷಿಗಳಲ್ಲಿ, ಪ್ರಾಣಿಗಳಲ್ಲಿ, ಪ್ರತಿಯೊಂದರಲ್ಲೂ ಕೂಡ ಈ ಭೌತಿಕ ಜಗತ್ತಿನಲ್ಲಿ ಏನೆಲ್ಲ ಇದೆ ಅವೆಲ್ಲದರ ಮೇಲೆ ಈ ತ್ರಿಗುಣಗಳ ಪ್ರಭಾವ ಇದ್ದೇ ಇರುತ್ತೆ. ನಾವು ಈ ಭೌತಿಕ ಜಗತ್ತಿನಲ್ಲಿ ಇರುವಷ್ಟು ಕಾಲ ನಾವು ಈ ತ್ರಿಗುಣಗಳ ಬಂಧನದಲ್ಲಿ ಇದ್ದೇ ಇರ್ತೀವಿ. ಅದಕ್ಕೆ ಹೇಳ್ತಾ ಇದ್ದಾರೆ, ಯಜ್ಞಗಳು, ತಪಸ್ಸು, ದಾನ ಎಲ್ಲದರಲ್ಲೂ ಕೂಡ, ಮತ್ತೆ ಆಹಾರ ಪದ್ಧತಿಯಲ್ಲೂ ಕೂಡ ಈ 3 ಗುಣಗಳು ತಮ್ಮ ಪ್ರಭಾವವನ್ನ ಬೀರುತ್ತೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾನೆ. ಐಹಿಕ ಪ್ರಕೃತಿಯ ಗುಣಗಳಲ್ಲಿನ ಬೇರೆ ಬೇರೆ ನೆಲೆಗಳಿಗೆ ಅನುಗುಣವಾಗಿ ಆಹಾರ ಸ್ವೀಕಾರ, ಯಜ್ಞಗಳ ಮತ್ತು ತಪಸ್ಸಿನ ಆಚರಣೆ ಮತ್ತು ದಾನಗಳು ಇವುಗಳಲ್ಲಿಯೂ ವ್ಯತ್ಯಾಸವಿದೆ. ಅವೆಲ್ಲವನ್ನು ಒಂದೇ ಮಟ್ಟದಲ್ಲಿ ಆಚರಿಸುವುದಿಲ್ಲ. ಯಾವ ಆಚರಣೆಗಳು ಐಹಿಕ ಪ್ರಕೃತಿಯ ಯಾವ ಗುಣಗಳಲ್ಲಿವೆ ಎಂದು ವಿಶ್ಲೇಷಣೆ ಮಾಡಿ ತಿಳಿದುಕೊಳ್ಳಬಲ್ಲವರು ವಿವೇಕಶಾಲಿಗಳು. ಎಲ್ಲಾ ಬಗೆಯ ಯಜ್ಞ, ಆಹಾರ ಅಥವಾ ದಾನ ಒಂದೇ ಎಂದು ಭಾವಿಸುವವರು ತಾರತಮ್ಯ ಜ್ಞಾನವಿಲ್ಲ ಮತ್ತು ಅವರು ಮೂರ್ಖರು. ಮನುಷ್ಯನು ತನಗೆ ಬೇಕಾದಂತೆ ನಡೆಯಬಹುದು, ಹಾಗೆ ನಡೆದರೂ ಪರಿಪೂರ್ಣತೆಯನ್ನು ಪಡೆಯಬಹುದು ಎಂದು ಕೆಲವರು ಧರ್ಮ ಪ್ರಚಾರಕರು ವಾದಿಸುತ್ತಾರೆ. ಆದರೆ ಈ ಮೂರ್ಖ ಮಾರ್ಗದರ್ಶಕರು ಧರ್ಮ ಗ್ರಂಥಗಳ ನಿರ್ದೇಶನಕ್ಕೆ ಅನುಗುಣವಾಗಿ ನಡೆಯುತ್ತಿಲ್ಲ. ಅವರು ಮಾರ್ಗಗಳನ್ನು ಸೃಷ್ಟಿ ಮಾಡಿ ಜನಸಾಮಾನ್ಯರನ್ನು ತಪ್ಪು ದಾರಿಗೆ ಎಳೆಯುತ್ತಿದ್ದಾರೆ. ಅಂದ್ರೆ ಈಗ ಯಾರನ್ನೇ ಆರಾಧನೆ ಮಾಡಲಿ, ಅಂದ್ರೆ ದೇವತೆಗಳಿಗೆ ಆರಾಧನೆ ಮಾಡಿದ್ರು ಕೂಡ ಅದು ದೇವೋತ್ತಮ ಪರಮಪುರುಷನಿಗೆ ಸಲ್ಲುತ್ತೆ ಅನ್ನುವಂಥದ್ದು ಅನ್ಕೊಳ್ತಾರೆ. ಆದ್ರೆ ಅದು ನಿಜ ಅಲ್ಲ. ಅಂದ್ರೆ ಅದು ಅವಿದ್ಯಪೂರ್ವಕವಾಯ್ತು. ದೇವತೆಗಳಿಗೆ ಆರಾಧನೆ ಮಾಡುವವರು ಎಲ್ಲಿಗೆ ಹೋಗ್ತಾರೆ? ಸ್ವರ್ಗಲೋಕಕ್ಕೆ ಹೋಗ್ತಾರೆ, ದೇವಲೋಕಕ್ಕೆ ಹೋಗ್ತಾರೆ. ಪಿತೃಗಳನ್ನ ಆರಾಧನೆ ಮಾಡುವವರು ಪಿತೃಲೋಕಕ್ಕೆ ಹೋಗ್ತಾರೆ. ಭೂತ ಪ್ರೇತಗಳನ್ನ ಆರಾಧನೆ ಮಾಡಿದ್ರೆ ಆ ಭೂತ ಪ್ರೇತಗಳ ಲೋಕಕ್ಕೆ ಹೋಗ್ತಾರೆ. ಹಾಗೆ ನಾವು ಅದಕ್ಕೆ ಪ್ರಭುಪಾದರು ಒಂದು ಉದಾಹರಣೆಯನ್ನ ಕೊಡ್ತಾರೆ. ನೀವು ಡೆಲ್ಲಿಗೆ ಹೋಗ್ಬೇಕು ಅಂತಂದ್ರೆ ಮುಂಬೈ ಟಿಕೆಟ್ ತಗೊಂಡ್ರೆ ನೀವು ಡೆಲ್ಲಿಗೆ ಹೋಗ್ಲಿಕ್ಕೆ ಆಗುತ್ತಾ ಅಂತ. ನೀವು ತಗೊಂಡಿರೋದು ಮುಂಬೈ ಟಿಕೆಟ್, ಅದನ್ನ ಇಟ್ಕೊಂಡು ನೀವು ಡೆಲ್ಲಿಗೆ ಹೋಗಕ್ಕಾಗತ್ತಾ? ಇಲ್ಲ. ಹಾಗೆ ನಾವು ಆರಾಧನೆ ದೇವತೆಗಳಿಗೆ ಮಾಡಿ ಅದು ದೇವೋತ್ತಮ ಪರಮಪುರುಷರಿಗೆ ಸಲ್ಲುತ್ತೆ ಅಂತ ಅನ್ಕೊಂಡ್ರೆ ಅದು ಮೂರ್ಖತನ ಅಂತ ಇಲ್ಲಿ ಹೇಳ್ತಿದ್ದಾರೆ. ಶ್ಲೋಕ 8. ಆಯುಷ್ ಸತ್ವ ಬಲಾರೋಗ್ಯ ಸುಖ ಪ್ರೀತಿ ವಿವರ್ಧನ ರಸ್ಯ ಸ್ನಿಗ್ಧ ಸ್ಥಿರ ಹೃದಯ ಆಹಾರ ಸಾತ್ವಿಕ ಪ್ರಿಯ. ಈಗ ಆಹಾರಗಳ ಬಗ್ಗೆ ಹೇಳ್ತಿದ್ದಾರೆ. 3 ರೀತಿಯ ಆಹಾರಗಳ ಬಗ್ಗೆ, ಸತ್ವಗುಣದಿಂದ ಕೂಡಿರುವಂತಹ ಆಹಾರದ ಬಗ್ಗೆ ಮೊದಲಿಗೆ ಪ್ರಾರಂಭ ಮಾಡ್ತಾ ಇದ್ದಾನೆ ಪರಮಾತ್ಮ. ಸಾತ್ವಿಕ ಗುಣದವರಿಗೆ ಪ್ರಿಯವಾದ ಆಹಾರಗಳು ಆಯಸ್ಸನ್ನು ಹೆಚ್ಚಿಸುತ್ತವೆ, ಮನುಷ್ಯನ ಬದುಕನ್ನು ಪರಿಶುದ್ಧಗೊಳಿಸುತ್ತವೆ, ಬಲ, ಆರೋಗ್ಯ, ಸುಖ ಮತ್ತು ತೃಪ್ತಿಗಳನ್ನು ಹೆಚ್ಚಿಸುತ್ತವೆ. ಅಂತಹ ಆಹಾರಗಳು ರಸಯುಕ್ತವಾಗಿರುತ್ತವೆ, ಜಿಡ್ಡಿನಿಂದ ಕೂಡಿರುತ್ತವೆ, ಆರೋಗ್ಯಕರವಾಗಿರುತ್ತವೆ ಮತ್ತು ಹೃದಯಕ್ಕೆ ಪ್ರಿಯವಾಗಿರುತ್ತವೆ. ಈಗ ಸಾತ್ವಿಕ ಗುಣದಲ್ಲಿ ಮಾಡಿದಂತ ಆಹಾರ ಅಂದ್ರೆ ಭಗವಂತನಿಗೆ
ನೈವೇದ್ಯ ಮಾಡಿದಂತಹ ಪ್ರಸಾದ ಯಾವುದು ಭಗವಂತನಿಗೆ ನೈವೇದ್ಯ ಪ್ರಸಾದ ಮಾಡಿದೀವಿ ಅದು ಸತ್ವಗುಣದಿಂದ ಕೂಡಿರುತ್ತೆ. ನಾವು ದೇವಸ್ಥಾನಗಳಿಗೆ ಹೋದಾಗ ಅಲ್ಲಿ ಕೊಡುವಂತಹ ಪಂಚಾಮೃತ ಪ್ರಸಾದವನ್ನ ಸ್ವೀಕರಿಸಿದಾಗ ನಮ್ಗೆ ಅನಿಸುತ್ತೆ ಇಂತಹ ಒಂದು ರುಚಿಕರವಾದ ಪಂಚಾಮೃತವನ್ನ ನಾವು ಮನೆಯಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ಅದು ಭಗವಂತನಿಗೆ ಅರ್ಪಿಸಿದ ಕಾರಣ ಅದು ಆಧ್ಯಾತ್ಮಿಕವಾಗಿರುತ್ತೆ. ಮತ್ತೆ ನಾವು ಕೂಡ ಅನೇಕ ಬಾರಿ ಹಬ್ಬ ಹರಿದಿನಗಳಲ್ಲಿ ಇಂತಹ ಆಹಾರಗಳನ್ನ ಮಾಡ್ತೀವಿ. ಹಬ್ಬ ಹರಿದಿನಗಳಲ್ಲಿ ನಾವು ಯಾರು ನಾನ್ ವೆಜಿಟೇರಿಯನ್ಸ್ ಇರ್ತಾರೆ ಅವರು ಕೂಡ ನಾನ್ ವೆಜಿಟೇರಿಯನ್ ಅಡಿಗೆ ಮಾಡೋದಿಲ್ಲ. ಯಾವ ರೀತಿ ಮಾಡ್ತಾರೆ ಅಂತಂದ್ರೆ ಎಲ್ಲಾ ರೀತಿಯ ಪಲ್ಯಗಳು ನಾವು ಲೆವೆಲ್ 1 ಅಲ್ಲಿ ನೋಡಿದೀವಿ ಆ ಬಾಳೆ ಎಲೆ ಊಟ ಅದೇ ಹೇಗಿರುತ್ತೆ ಅಂತ. ಹಾಗೆ ಅದ್ರಲ್ಲಿ ಎಲ್ಲಾ ವಿಧವಾದ ಅಂದ್ರೆ ಬ್ಯಾಲೆನ್ಸ್ಡ್ ಫುಡ್ ಅಂತಾರೆ. ಅಂದ್ರೆ ಅದರಲ್ಲಿ ಎಲ್ಲಾ ರೀತಿಯ ಪೌಷ್ಟಿಕಾಂಶಗಳು ಸಮ ಪ್ರಮಾಣದಲ್ಲಿ ನಮಗೆ ಸಿಗುವಂತೆ ಇರುತ್ತೆ. ಅದಕ್ಕೆ ಏನ್ ಹೇಳ್ತಾ ಇದ್ದಾರೆ ಅಂತ ಆಹಾರ ಸೇವಿಸೋದ್ರಿಂದ ನಮ್ಗೆ ದೇಹಕ್ಕೆ ಆರೋಗ್ಯ ಸಿಗುತ್ತೆ, ನಮಗೆ ತೃಪ್ತಿ ಸಿಗುತ್ತೆ. ಮತ್ತೆ ಅದು ಆಹಾರ ಅದರಲ್ಲಿ ಒಂದು ರುಚಿ ಅನ್ನೋದಿರುತ್ತೆ. ಮತ್ತೆ ಅದು ಜಿಡ್ಡಿನಿಂದ ಕೂಡಿರುತ್ತೆ. ಈ ಹಾಲು, ಮೊಸರು, ತುಪ್ಪ, ಬೆಣ್ಣೆ ಮತ್ತೆ ಕಾಳುಗಳಿಂದ ಮಾಡಿದಂತಹ ತೆಗೆದಂತಹ ಎಣ್ಣೆ, ಜಿಡ್ಡು ಅವೆಲ್ಲವೂ ಕೂಡ ನಮಗೆ ಆರೋಗ್ಯಕರವಾಗಿರುತ್ತವೆ. ಮತ್ತೆ ಅದು ನಮ್ಮ ಹೃದಯಕ್ಕೆ ಹೆಚ್ಚು ಪ್ರಿಯವಾಗಿರುವಂತೆ ಇರುತ್ತೆ. ಈ ಸಾತ್ವಿಕ ಗುಣದ ಆಹಾರದ ಬಗ್ಗೆ ಇಲ್ಲಿ ತಿಳಿಸ್ತಾ ಇದ್ದಾರೆ. ನಾವು ಯಾವುದೇ ಆಹಾರವನ್ನ ಮಾಡಿದ್ರೆ ಅದನ್ನ 3 ಗಂಟೆಗಳಿಗೂ ಮೊದಲು ಭಗವಂತನಿಗೆ ನೈವೇದ್ಯ ಮಾಡಬೇಕು. ನಾವು ಕೂಡ ಅದನ್ನ 3 ಗಂಟೆಗಳಿಗೆ ಮೊದಲೇ ಸ್ವೀಕರಿಸಿದ್ರೆ ಅದೆಲ್ಲ ಸಾತ್ವಿಕ ಗುಣದಿಂದ ಕೂಡಿರುತ್ತೆ. ಶ್ಲೋಕ 9. ಕಟು, ಆಮ್ಲ, ಲವಣ, ಅತಿ ಉಷ್ಣ, ತೀಕ್ಷ್ಣ, ವಿಧಾಹೀನ ಆಹಾರ, ರಾಜಸಸ್ಯ, ಇಷ್ಟಾಹ, ದುಃಖ, ಶೋಕ, ಆಮಯ ಪ್ರದಹ. ಆಮಯ ಅಂದ್ರೆ ರೋಗಗಳನ್ನ ಕೊಡುವಂಥದ್ದು. ಯಾವುದು? ರಜೋಗುಣದಿಂದ ಕೂಡಿರುವಂತಹ ಆಹಾರ. ಬಹು ಕಹಿಯಾದ, ಹುಳಿಯಾದ, ಉಪ್ಪಾದ, ಉಷ್ಣವಾದ, ತೀಕ್ಷ್ಣವಾದ, ಒಣಕಲಾದ ಮತ್ತು ಸುಡುತ್ತಿರುವ ಆಹಾರಗಳು ರಾಜಸ ಸ್ವಭಾವದವರಿಗೆ ಪ್ರಿಯವಾದವು. ಅಂತಹ ಆಹಾರಗಳು ದುಃಖವನ್ನು, ಶೋಕವನ್ನು, ರೋಗವನ್ನು ಉಂಟು ಮಾಡುವವು. ಹೀಗೆಲ್ಲ ಬಂದಿರುವಂತಹದ್ದು ಫಾಸ್ಟ್ ಫುಡ್ ಅನ್ನುವಂಥದ್ದು. ಮತ್ತೆ ಈ ಹೊರಗಡೆ ಸಿಗುವಂತಹ ಆಹಾರಗಳು ಅದರಲ್ಲಿ ತುಂಬಾ ಹೆಚ್ಚು ಉಪ್ಪು ಮತ್ತೆ ಖಾರ, ಹುಳಿ ಮತ್ತೆ ಏನೇನೋ ಕೆಮಿಕಲ್ಸ್ ಎಲ್ಲ ಆಡ್ ಮಾಡ್ತಾರೆ. ಹೇಳ್ತಾರೆ ಅಜಿನೋಮೋಟೊ ಅಂತದೆಲ್ಲ ಹಾಕ್ತಾರೆ. ಅದನ್ನ ಹಾಕಿದ್ರೆ ಅದು ನಮ್ಮ ಮೆದುಳಿನ ಮೇಲೆ ಒಂದು ಪ್ರಭಾವವನ್ನ ಬೀರುತ್ತೆ ಅಂತಾರೆ. ಅದಕ್ಕೆ ನಮಗೆ ರುಚಿ ತಿಳಿಯದ ಹಾಗೆ ನಾವು ತಿಂತಾ ಇರೋದು ಅಳಿಸಿದ್ದೇ ಆಗಿದ್ರು ಕೂಡ ತುಂಬಾ ರುಚಿಯಾಗಿತ್ತು ಅನ್ನೋ ಹಾಗೆ ಅದು ನಮ್ಮ ಮೆದುಳಿಗೆ ಒಂದು ಪ್ರಭಾವವನ್ನ ಮಾಡ್ತಾ ಇರುತ್ತೆ. ಅಂತಹ ಒಂದು ಕೆಮಿಕಲ್ಸ್ ಹಾಕಿ ಮಾಡುವಂತಹ ಆಹಾರಗಳನ್ನ ನಾವು ತಗೋತೀವಿ. ಅತಿ ಉಪ್ಪು, ಹುಳಿ, ಖಾರ ಇರುವಂತದ್ದು ನಾವು ತಿಂದ್ರೆ ಏನಾಗುತ್ತೆ, ನಮಗೆ ಹೊಟ್ಟೆ ನೋವು ಬರುತ್ತೆ. ಅದು ಹೊಟ್ಟೆಗೆ ಹೋಗಿ ಅಲ್ಲೂ ಸಂಕಟ ಕೊಡುತ್ತೆ. ಅದು ಹೊಟ್ಟೆಯಿಂದ ಹೊರಗಡೆ ದೇಹದಿಂದ ಆಚೆ ಬರುವಾಗ್ಲೂ ನಮಗೆ ನೋವನ್ನ ಕೊಡುತ್ತೆ. ಮತ್ತೆ ಅಂತ ಆಹಾರ ಅದು ನಮಗೆ ಯಾವಾಗ್ಲೂ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಯಾವಾಗ ನಮಗೆ ಅಂದ್ರೆ ಆರೋಗ್ಯ ಸರಿ ಇಲ್ಲ ಆಗ ನಮ್ಗೆ ಏನಿದ್ದು ಏನು ಪ್ರಯೋಜನ ಅಂತೀವಿ. ನಮ್ಗೆ ಆರೋಗ್ಯ ಇಲ್ಲ ಅಂತಂದ್ರೆ ಎಲ್ಲಾ ಇದ್ದು ಏನು ಪ್ರಯೋಜನ ಅಂತ. ಅಂತವು ನಮ್ಗೆ ದುಃಖ, ಶೋಕವನ್ನೇ ಕೊಡುತ್ತೆ, ರೋಗಗಳನ್ನೇ ಕೊಡುತ್ತೆ. ಅಂತ ಆಹಾರ ಹೆಚ್ಚಾಗಿ ತಿನ್ನೋದ್ರಿಂದ ಏನಾಗುತ್ತೆ ಅಂತಂದ್ರೆ ಎಲ್ಲಾ ರೀತಿಯ ಕಾಯಿಲೆಗಳು ಬರುತ್ತೆ. BP ಬರುವಂತದ್ದು, ಶುಗರ್, ಥೈರಾಯ್ಡ್, ಕ್ಯಾನ್ಸರ್ ಇವೆಲ್ಲವೂ ಕೂಡ ಅಂತಹ ಒಂದು ತಿನ್ನಬಾರದ ಆಹಾರ. ಅವ್ರು ಎಂತದ್ರಿಂದ ಮಾಡ್ತಾ ಇದ್ದಾರೆ, ಅವರು ಅವರ ಹಣದ ಲಾಭಕ್ಕಾಗಿ ಅದರಲ್ಲಿ ಏನೆಲ್ಲ ಬೆರೆಸ್ತಾ ಇದ್ದಾರೆ ಅದೆಲ್ಲವನ್ನು ನಾವು ನೋಡ್ದಿರಾ ಅದು ನಾಲಿಗೆಗೆ ರುಚಿ ಕೊಡ್ತಾ ಇದೆ ಅನ್ನೋ ಒಂದೇ ಕಾರಣಕ್ಕೆ ನಾವು ಅದನ್ನ ಹೋಗಿ ಸೇವಿಸ್ತೀವಿ. ಅದೆಲ್ಲ ಕೂಡ ರಜೋಗುಣದ ಆಹಾರ ಅಂತ ಇಲ್ಲಿ ಪರಮಾತ್ಮ ತಿಳಿಸ್ತಾ ಇದ್ದಾನೆ. ಶ್ಲೋಕ 10. ಯಾತಯಾಮಾಂ ಗತಾರಸಂ ಪೂತಿ ಪರ್ಯುಷಿತಂ ಚಾಯತ್ ಉಚ್ಚಿಷ್ಟಂ ಅಪೀಚ ಅಮೇದ್ಯಂ ಭೋಜನಂ ತಾಮಸ ಪ್ರಿಯಂ. ಈಗ ತಮೋಗುಣದ ಆಹಾರದ ಬಗ್ಗೆ ತಿಳಿಸ್ತಾ ಇದ್ದಾರೆ. ತಿನ್ನುವುದಕ್ಕೆ 3 ಗಂಟೆಗಳಿಗೂ ಮೊದಲು ಸಿದ್ಧ ಮಾಡಿದ ಆಹಾರ. ನಾವು ಯಾವ ಆಹಾರವನ್ನ ತಿನ್ಬೇಕು, ತಿನ್ನೋದಕ್ಕೆ 3 ಗಂಟೆ ಮೊದಲೇ ಮಾಡಿರುವ, ಅಂದ್ರೆ 3 ಗಂಟೆ ಆಗೋದಕ್ಕೆ ಮೊದಲೇ ಆ ಆಹಾರವನ್ನ ನಾವು ಸೇವಿಸಿರ್ಬೇಕು. ಅದರಲ್ಲಿ ರುಚಿ ಇಲ್ಲ, ಕೆಡ್ತಾ ಇರುವಂತ ಅಳಸಿದ ಆಹಾರ, ಉಚ್ಚಿಷ್ಟವು, ಅಸ್ಪೃಶ್ಯವು ಆದ ಆಹಾರವು ತಮೋಗುಣದವರಿಗೆ ಪ್ರಿಯ. ಈ ತಮೋಗುಣದವರು ಅಂದ್ರೆ ಹೆಚ್ಚಾಗಿ ಯಾರಾದ್ರೂ ಹೇಳ್ತೀರಾ? ಉದಾಹರಣೆಗೆ ತಮೋಗುಣ ಅಂದ್ರೆ ಯಾರಲ್ಲಿ ಜಾಸ್ತಿ ತಮೋಗುಣ ಇರುತ್ತೆ ಅಂತ? ಹರೇ ಕೃಷ್ಣ. ಮಾಂಸಾಹಾರ ಸೇವನೆ ಮಾಡೋರು ಮಾತಾಜಿ. ತಮೋಗುಣದಲ್ಲಿರೋರು ಯಾವಾಗ್ಲೂ ನಿದ್ದೆ ಮಾಡ್ತಾರೆ, ಆಲಸ್ಯವಾಗಿರ್ತಾರೆ, ಸೋಂಬೇರಿಗಳಾಗಿರ್ತಾರೆ. ಯಾವ್ದ್ರಲ್ಲೂ ಯಾವುದೇ ರೀತಿಯ ಅವರಿಗೆ ಆಸಕ್ತಿ ಇರೋದಿಲ್ಲ.
ಈ ಮದ್ಯಪಾನ ಮತ್ತೆ ಏನಂತಾರೆ ಮಾದಕ ದ್ರವ್ಯಗಳನ್ನ ತಗೊಳ್ಳುವಂತವ್ರು ಹೇಳ್ತಾರೆ, ನಮ್ಗೆ ಗೊತ್ತಿಲ್ಲ. ಈ ಮದ್ಯಪಾನ ಎಲ್ಲ ಮಾಡೋರು ಮೊದಲನೇ ಬಾರಿ ಅದು ತುಂಬಾ ಕಹಿಯಾಗಿರುತ್ತೆ, ಅದು ಅವ್ರಿಗೆ ಆ ರುಚಿ ಇಡಿಸೋದಿಲ್ಲ ಅಂತ. ಅದೊಂಥರ ಕೆಟ್ಟಿರುವಂತದ್ದು, ಅದು ಎಷ್ಟು ವರ್ಷ ಕೆಡುತ್ತೆ ಅದರದ್ದು ವ್ಯಾಲ್ಯೂ ಅಷ್ಟು ಜಾಸ್ತಿ ಆಗುತ್ತೆ ಅಂತ ಎಲ್ಲ ಹೇಳ್ತಾರೆ. ಅಂತ ಆಹಾರವನ್ನ ತಮೋಗುಣದವರು ಅದೇ ರೀತಿ ಉದಾಹರಣೆ ಹೇಳ್ಬೇಕು ಅಂತಂದ್ರೆ, ಈ ಪ್ರಾಣಿಗಳು ಯಾವಾಗ್ಲೂ ತಮೋಗುಣದಲ್ಲೇ ಇರ್ತವೆ. ನಾವು ನೋಡ್ತೀವಿ, ಬೆಕ್ಕು, ನಾಯಿ, ಹಂದಿ ಇವೆಲ್ಲವೂ ಕೂಡ ತಮೋಗುಣದಲ್ಲಿರುವಂತಹ ಪ್ರಾಣಿಗಳು. ಅವುಗಳಿಗೆ ಇಂತಹ ಆಹಾರ ಅದು ಇಷ್ಟ ಆಗುತ್ತೆ. ಎಂತ ಆಹಾರ? ಕೆಡ್ತಾ ಇರುವಂತ ಆಹಾರ, ಅಳಿಸೋಗಿರುವಂತ ಆಹಾರ, ಉಚ್ಚಿಷ್ಟ ಅಂದ್ರೆ ಎಂಜಿಲು, ಒಬ್ರು ತಿಂದು ಬಿಟ್ಟಂತ ಆಹಾರ. ಅಸ್ಪೃಶ್ಯ ಅಂತಂದ್ರೆ ಯಾವುದು ಅಸ್ಪೃಶ್ಯ ಅಂತಂದ್ರೆ ನಾವು ಮುಟ್ಟಬಾರದು ಅಂತದ್ದು. ಅಂದ್ರೆ ಈ ಹಂದಿ, ನಾಯಿಗಳು ಮಲಭಕ್ಷಣೆಯನ್ನ ಮಾಡ್ತವೆ. ಇವೆಲ್ಲವೂ ಕೂಡ ತಮೋಗುಣದವರಿಗೆ ಪ್ರಿಯವಾದ ಆಹಾರ ಅಂತ ಹೇಳಿ ಹೇಳ್ತಾ ಇದ್ದಾರೆ. ನಾವು ಕೂಡ ಅಡಿಗೆ ಮಾಡಿ ಅದು 3 ಗಂಟೆಗಳು ಆಗೋಯ್ತು, ಅಷ್ಟರಲ್ಲಿ ನಾವು ನೈವೇದ್ಯ ಮಾಡಿಲ್ಲ, ಅಷ್ಟರಲ್ಲಿ ನಾವು ಅದನ್ನ ಸ್ವೀಕಾರ ಮಾಡಿಲ್ಲ ಅಂದ್ರೆ ಅದು ಕೂಡ ತಮೋಗುಣದ ಆಹಾರ ಅಂತ ಹೇಳ್ತಾರೆ. ನಾವು ತಮೋಗುಣದ ಆಹಾರವನ್ನ ಸೇವಿಸೋದ್ರಿಂದ ಏನಾಗುತ್ತೆ ಅಂತಂದ್ರೆ, ನಮ್ಗೆ ಆಧ್ಯಾತ್ಮಿಕ ವಿಚಾರದಲ್ಲಿ ತೊಡಗೋದಿಕ್ಕೆ ಅದು ನಮ್ಗೆ ಪೂರಕವಾಗೋದಿಲ್ಲ. ಅದು ನಮ್ಮನ್ನ ಆಧ್ಯಾತ್ಮಿಕ ವಿಷಯಗಳನ್ನ ತಿಳ್ಕೊಳ್ಳೋದಕ್ಕೆ ಅದರಲ್ಲಿ ಆಸಕ್ತಿ ಬರದೇ ಇರೋ ಹಾಗೆ ಮಾಡುವಂಥದ್ದು. ಆದ ಕಾರಣ ನಾವು ಅಂತಹ ತಮೋಗುಣದ, ರಜೋಗುಣದ ಆಹಾರಗಳನ್ನ ಸೇವಿಸಬಾರ್ದು. ಆಹಾರದ ಉದ್ದೇಶವು ಆಯಸ್ಸನ್ನು ಹೆಚ್ಚಿಸುವುದು, ಮನಸ್ಸನ್ನು ಪರಿಶುದ್ಧಗೊಳಿಸುವುದು. ಅಂದ್ರೆ ಜೈಸಾನ್ ವೈಸಾಮನ್ ಅಂತಾರೆ. ನಾವು ಎಂತ ಆಹಾರ ತಿಂದ್ವಿ ನಮ್ಮ ಮನಸ್ಸು ಅದೇ ರೀತಿ ಇರುತ್ತೆ. ಅಂದ್ರೆ ಅದಕ್ಕೆ ತಾಯಂದಿರು ಬೆಳಿಗ್ಗೆ ಅಡಿಗೆ ಮಾಡುವಾಗ ಅವ್ರು ಸ್ನಾನ ಮಾಡಿ ಶುಚಿಭೂತರಾಗಿ ಅಡಿಗೆ ಮನೆಗೆ ಹೋಗಿ ಅಲ್ಲಿ ಅಡಿಗೆ ಮಾಡುವಾಗ್ಲೂ ಕೂಡ ಭಗವಂತನನ್ನ ನೆನೆಸ್ತಾ ಅಡಿಗೆ ಮಾಡ್ಬೇಕಂತಾರೆ. ಈ ಭಕ್ತರು ಏನ್ ಮಾಡ್ತಾರೆ ಅಂದ್ರೆ, ಸಾಮಾನ್ಯವಾಗಿ ಯಾವ್ದಾದ್ರೊಂದು ಭಗವಂತನ ಕೀರ್ತನೆಯನ್ನ ಹಾಡ್ತಾ ಅಥವಾ ಯಾವ್ದಾದ್ರು ಭಗವಂತನ ಕೀರ್ತನೆಯನ್ನ ಕೇಳ್ತಾ, ಇಲ್ಲಾಂದ್ರೆ ಯಾವ್ದಾದ್ರು ಭಗವದ್ಗೀತೆ, ಭಾಗವತ ಪ್ರವಚನಗಳನ್ನ ಕೇಳ್ತಾ ಅಡಿಗೆ ಮಾಡ್ತಾರೆ. ಆಗ ಏನಾಗುತ್ತೆ ಅಂದ್ರೆ ಅದರ ಪ್ರಭಾವ ಅಡಿಗೆ ಮೇಲಿರುತ್ತೆ. ಅಂತ ಆಹಾರವನ್ನ ಯಾರು ಸೇವಿಸ್ತಾರೆ ಅವರಿಗೆ ಅದು ಅಂಥದೇ ಒಂದು ಮನಸ್ಥಿತಿಯನ್ನ ಕೊಡುತ್ತೆ. ಅವರಲ್ಲೂ ಕೂಡ ಒಂದು ಭಕ್ತಿ ಮೂಡುವಂತೆ ಮಾಡುತ್ತೆ. ಅದನ್ನ ಬಿಟ್ಟು ನಾವು ಅಡಿಗೆ ಮಾಡುವಾಗ ಹೆಣ್ಮಕ್ಳು ಕೋಪ ಮಾಡ್ಕೊಂಡು ಅಥವಾ ಶುಚಿ ಇಲ್ಲದೆ ಹೋಗಿ ಯಾವ್ದೋ ಒಂದು ಅರ್ಜೆಂಟ್ ಅಲ್ಲಿ ಏನೋ ಒಂದು ಮಾಡಿ ಕೊಡೋದ್ರಿಂದ ಏನಾಗುತ್ತೆ, ಅದು ತಿನ್ನುವವರ ಮೇಲೆ ಕೂಡ ಅದರ ಪ್ರಭಾವವನ್ನ ಬೀರುತ್ತೆ. ಆಹಾರದ ಉದ್ದೇಶವು ಆಯಸ್ಸನ್ನು ಹೆಚ್ಚಿಸುವುದು, ಮನಸ್ಸನ್ನು ಪರಿಶುದ್ಧಗೊಳಿಸುವುದು ಮತ್ತು ದೇಹ ಶಕ್ತಿಯನ್ನು ಹೆಚ್ಚಿಸುವುದು. ಇದೊಂದೇ ಅದರ ಉದ್ದೇಶ. ಹಿಂದಿನ ಕಾಲದಲ್ಲಿ ಹೆಚ್ಚು ಅಧಿಕಾರದಿಂದ ಹೇಳಬಲ್ಲವರು ಆರೋಗ್ಯಕ್ಕೆ ಸಹಾಯಕವಾಗಿ ಆಯಸ್ಸನ್ನು ಹೆಚ್ಚಿಸುವುದರಲ್ಲಿ ಅತ್ಯುತ್ತಮವಾದ ಆಹಾರವನ್ನು ಆರಿಸಿದರು. ಹಾಲು ಉತ್ಪನ್ನಗಳು, ಸಕ್ಕರೆ, ಅಕ್ಕಿ, ಗೋಧಿ, ಹಣ್ಣುಗಳು ಮತ್ತು ತರಕಾರಿಗಳು ಇದ್ದ ಆಹಾರ. ಈ ಆಹಾರಗಳು ಸಾತ್ವಿಕ ಗುಣದವರಿಗೆ ಬಹುಪ್ರಿಯ. ಬೇಯಿಸಿದ ಧಾನ್ಯ, ಸಕ್ಕರೆ ಪಾಕ ಮೊದಲಾದ ಇತರ ಆಹಾರಗಳನ್ನು ಸ್ವತಃ ಅಷ್ಟು ರುಚಿ ಇಲ್ಲದಿದ್ದರೂ ಹಾಲು ಅಥವಾ ಇತರ ಆಹಾರಗಳನ್ನು ಬೆರೆಸಿ ರುಚಿಕರವನ್ನಾಗಿ ಮಾಡಬಹುದು. ಆಗ ಅವು ಸಾತ್ವಿಕವಾಗುತ್ತವೆ. ಈ ಆಹಾರಗಳು ಸ್ವಭಾವತಃ ಪರಿಶುದ್ಧವಾದವು. ಮಾಂಸ ಮತ್ತು ಮದ್ಯಗಳಂತೆ ಮುಟ್ಟಬಾರದ ವಸ್ತುಗಳಿಂದ ಅವು ಭಿನ್ನವಾದವು. 8ನೇ ಶ್ಲೋಕದಲ್ಲಿ ಹೇಳಿದ ಕೊಬ್ಬಿನ ಆಹಾರಗಳಿಗೂ ಪ್ರಾಣಿಗಳನ್ನು ಕೊಂದು ಪಡೆಯುವ ಪ್ರಾಣಿಗಳ ಕೊಬ್ಬಿಗೂ ಸಂಬಂಧವಿಲ್ಲ. ಪ್ರಾಣಿಗಳ ಅಲ್ಲಿ ಹೇಳಿದ್ರು ಜಿಡ್ಡಿನಿಂದ ಕೂಡಿರುತ್ತೆ ಅಂದ್ರೆ ಪ್ರಾಣಿಗಳ ಕೊಬ್ಬಿನ ಬಗ್ಗೆ ಅವರು ಹೇಳ್ತಿಲ್ಲ, ಹಾಲಿನ ಬಗ್ಗೆ ಹೇಳ್ತಾ ಇದ್ದಾರೆ. ತುಪ್ಪ, ಬೆಣ್ಣೆ ಮತ್ತೆ ಈ ಕಾಳುಗಳು, ಬೇಳೆ ಕಾಳುಗಳಿಂದ ತೆಗೆಯುವಂತಹ ಎಣ್ಣೆ ಬಗ್ಗೆ ಹೇಳ್ತಾ ಇದ್ದಾರೆ. ತೆಂಗಿನಕಾಯಿ, ಕೊಬ್ಬರಿಯಿಂದ ತೆಗೆಯುವಂತಹ ಎಣ್ಣೆ ಅಂತದಕ್ಕೆ ಹೇಳ್ತಿದ್ದಾರೆ. ಪ್ರಾಣಿಗಳ ಕೊಬ್ಬು ಹಾಲಿನ ರೂಪದಲ್ಲಿ ದೊರೆಯುತ್ತದೆ. ಪ್ರಾಣಿಗಳು ಅಂದ್ರೆ ಹಸುವಿನಲ್ಲಿ ಇರುವಂತಹ ಕೊಬ್ಬು ನಮ್ಗೆ ಹಾಲಿನ ರೂಪದಲ್ಲಿ ಸಿಗ್ತಾ ಇದೆ. ಎಲ್ಲಾ ಆಹಾರಗಳಲ್ಲಿ ಅತ್ಯಂತ ಆಶ್ಚರ್ಯಕರವಾದ ಆಹಾರ ಅದು ಹಾಲು, ಬೆಣ್ಣೆ, ಗಿಣ್ಣು ಇಂತಹ ಉತ್ಪನ್ನಗಳು ಮುಗ್ಧ ಪ್ರಾಣಿಗಳನ್ನು ಕೊಲ್ಲುವ ಅಗತ್ಯವೇ ಇಲ್ಲದೆ ಪ್ರಾಣಿಗಳ ಕೊಬ್ಬನ್ನು ಕೊಡುತ್ತವೆ. ಪಾಶವಿ ಮನೋಧರ್ಮದಿಂದ ಮಾತ್ರ ಈ ಹತ್ಯೆ ನಡೆಯುತ್ತದೆ. ಅಗತ್ಯವಾದ ಕೊಬ್ಬನ್ನು ನಾಗರಿಕ ರೀತಿಯಲ್ಲಿ ಪಡೆದುಕೊಳ್ಳುವುದು ಹಾಲಿನಿಂದ. ಕೊಲ್ಲುವುದು ಮಾನವ ವರ್ಗಕ್ಕಿಂತ ಕೀಳು ವರ್ಗದವರ ರೀತಿಯಾಗಿದೆ. ಸಸಾರಜನಕವು ಅಂದ್ರೆ ಪ್ರೋಟೀನ್ಸ್ ಯಾವ್ದ್ರಲ್ಲಿ ಸಿಗುತ್ತೆ ಅಂದ್ರೆ ಬೇಳೆಕಾಳುಗಳಲ್ಲಿ ಸಿಗುತ್ತೆ. ಬಟಾಣಿ, ಬೇಳೆ, ಗೋಧಿ ಮೊದಲಾದವುಗಳಲ್ಲಿ ಸಾಕಷ್ಟು ದೊರೆಯುತ್ತವೆ. ರಾಜಸ ಸ್ವಭಾವದ ಆಹಾರವು ಕಹಿಯಾಗಿರುತ್ತದೆ, ತುಂಬಾ ಉಪ್ಪಾಗಿರುತ್ತದೆ ಅಥವಾ ತುಂಬಾ ಖಾರವಾಗಿರುತ್ತದೆ. ಅದಕ್ಕೆ ಅತಿಯಾಗಿ ಕೆಂಪು ಮೆಣಸನ್ನು ಸೇರಿಸಿರುತ್ತದೆ. ಅದು ಜಠರದ ರಸವನ್ನು ಕಡಿಮೆ ಮಾಡಿ ನೋವನ್ನು, ರೋಗವನ್ನು ಉಂಟು ಮಾಡುತ್ತದೆ. ತಾಮಸ ಗುಣದ ಆಹಾರವು ಮುಖ್ಯವಾಗಿ ಹೊಸದಾಗಿರುವುದಿಲ್ಲ. ಅಡಿಗೆ ಮಾಡಿದ ನಂತರ 3 ಗಂಟೆಗಳಿಗೂ ಹೆಚ್ಚಿನ ಕಾಲ ಬಿಟ್ಟು ತಿನ್ನುವ ಆಹಾರವು ಪ್ರಸಾದವನ್ನು ಹೊರತುಪಡಿಸಿ ಅಂತ ಹೇಳ್ತಾ ಇದ್ದಾರೆ. ನಾವು ದೇವಸ್ಥಾನಗಳಿಗೆ ಹೋದಾಗ ಅಲ್ಲಿ ಪ್ರಸಾದ ಕೊಡ್ತಾರೆ. ಅದು ಆ ಪ್ರಸಾದ ಭಗವಂತನಿಗೆ ನೈವೇದ್ಯ ಮಾಡಿರುವಂತದ್ದು. ಅದು ಮಾಡಿ ಕೆಲವು ಪ್ರಸಾದಗಳು ಅನೇಕ ದಿನಗಳಾಗಿರುತ್ತೆ. ತಿರುಪತಿ ಲಾಡು ಇವೆಲ್ಲ ನಾವು ತರ್ತೀವಿ, ಅವೆಲ್ಲ ಕೂಡ ಕೆಲವು ಸಮಯ ಆಗಿರುತ್ತೆ. ಆದ್ರೂ ಕೂಡ ಅದು ತಮೋ ಗುಣದಿಂದ ಕೂಡಿರುವಂತದ್ದು ಅಲ್ಲ, ಅದು ಆಧ್ಯಾತ್ಮಿಕವಾಗಿದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ತಾಮಸ ಎಂದು ಭಾವಿಸಲಾಗುತ್ತದೆ.
ಅವು ಕೊಳೆತಿರುವುದರಿಂದ ಅಂತ ಆಹಾರಗಳಿಂದ ದುರ್ವಾಸನೆ ಬರುತ್ತದೆ. ಈಗ ನಾವು ನೋಡ್ತೀವಿ ಬೇಕರಿಗಳಲ್ಲಿ ಮಾಡುವಂತಹ ಬ್ರೆಡ್ ಅಂತವೆಲ್ಲ ಕೂಡ ಮಾಡಿ ಸುಮಾರು ದಿನಗಳಾಗಿರುತ್ತೆ. ಈ ಗುಣದ ಜನರನ್ನು ಅದು ಆಕರ್ಷಿಸಿದರೂ ಸಾತ್ವಿಕ ಗುಣದವರಿಗೆ ಅಸಹ್ಯವಾಗುತ್ತದೆ. ಪರಮಪ್ರಭುವಿಗೆ ಮೊದಲು ನೈವೇದ್ಯ ಮಾಡಿದ ಅಥವಾ ಮೊದಲು ಸಾಧುಗಳು, ವಿಶೇಷವಾಗಿ ಗುರುಗಳು ತಿಂದ ಆಹಾರದ ಶೇಷವನ್ನು ಮಾತ್ರ ತಿನ್ನಬಹುದು. ನಾವು ಉಚ್ಚಿಷ್ಟ ಅಂತ ಹೇಳಿದ್ವಿ, ಅಂದ್ರೆ ಒಬ್ಬರ ಎಂಜಿಲನ್ನು ನಾವು ತಿನ್ನಬಾರ್ದು ಅಂತ. ಆದ್ರೆ ನಾವು ಯಾರ ಎಂಜಿಲನ್ನ ತಿನ್ಬಹುದು ಅಂದ್ರೆ ಅದು ಭಗವಂತನದು, ಇನ್ನೊಂದು ಸಾಧುಗಳದು, ಮತ್ತೆ ಗುರುಗಳು ಅವರು ತಿಂದು ಬಿಟ್ಟಂತಹ ಆಹಾರವನ್ನು ನಾವು ಸೇವಿಸಬಹುದು. ಇಲ್ಲವಾದರೆ ಆಹಾರದ ಉಚ್ಚಿಷ್ಟ ಭಾಗವನ್ನು ತಾಮಸ ಗುಣಕ್ಕೆ ಯೋಗ್ಯವಾದದ್ದು ಎಂದು ಭಾವಿಸುತ್ತಾರೆ. ಅವು ಸೋಂಕನ್ನು ಅಥವಾ ಕಾಯಿಲೆಯನ್ನು ಹೆಚ್ಚಿಸುತ್ತವೆ. ತಾಮಸ ಗುಣದವರಿಗೆ ಅಂತ ಆಹಾರವು ತುಂಬಾ ರುಚಿಯಾಗಿರುತ್ತದೆ. ಆದ್ರೆ ಸಾತ್ವಿಕ ಗುಣದವರು ಅದನ್ನು ಇಷ್ಟಪಡುವುದಿಲ್ಲ, ಮುಟ್ಟುವುದು ಸಹ ಇಲ್ಲ. ಅತ್ಯುತ್ತಮ ಆಹಾರ ಎಂದರೆ ದೇವೋತ್ತಮ ಪರಮಪುರುಷನ ಪ್ರಸಾದ. ಭಗವದ್ಗೀತೆಯಲ್ಲಿ ಪ್ರಭುವು ತರಕಾರಿ, ಹಿಟ್ಟು, ಹಾಲು ಇವುಗಳಿಂದ ಮಾಡಿದ ಭಕ್ತಿಪೂರ್ವಕವಾಗಿ ಅರ್ಪಿಸಿದ ನೈವೇದ್ಯವನ್ನು ಸ್ವೀಕರಿಸುತ್ತಾನೆ ಎಂದು ಹೇಳಿದ್ದಾನೆ. ಪತ್ರಂ ಪುಷ್ಪಂ ಫಲಂ ತೋಯಂ. ದೇವೋತ್ತಮ ಪರಮಪುರುಷನು ಮುಖ್ಯವಾಗಿ ಸ್ವೀಕರಿಸುವುದು ಭಕ್ತಿ ಮತ್ತು ಪ್ರೀತಿಗಳನ್ನು. ಆದರೆ ಪ್ರಸಾದವನ್ನು ಒಂದು ನಿರ್ದಿಷ್ಟ ರೀತಿಯಲ್ಲಿ ಸಿದ್ಧ ಮಾಡಬೇಕೆಂದು ಹೇಳಿದೆ. ಪರಮಾತ್ಮ ನಮ್ಮಿಂದ ಎದುರು ನೋಡುವಂತದ್ದು, ಅವನ ನಮ್ಮಿಂದ ಒಂದು ಎಕ್ಸ್ಪೆಕ್ಟೇಷನ್ ಏನಿದೆ ಅಂತಂದ್ರೆ ಭಕ್ತಿ ಮತ್ತೆ ಪ್ರೀತಿ. ಅಂದ್ರೆ ಅವನೊಬ್ಬ ವ್ಯಕ್ತಿ, ಪರಮಾತ್ಮ ಕೂಡ ಅವನ ವ್ಯಕ್ತಿ, ಅವನು ನಮ್ಮಿಂದ ಬಯಸ್ತಾ ಇರುವಂತದ್ದು ಪ್ರೀತಿ. ಆ ಪ್ರೀತಿಯಿಂದ ನಾವು ಕೊಟ್ಟಾಗ ಅವನು ಅದನ್ನ ಸ್ವೀಕಾರ ಮಾಡ್ತಾನೆ. ಅವನಿಗೆ ನಾವು ಊಟ ಕೊಟ್ಟಿಲ್ಲ ಅಂತಂದ್ರೆ ನಾನು ಉಪವಾಸ ಇದ್ದಾನೆ ಅಂತಲ್ಲ, ಅವನಿಗೆ ಊಟ ಬೇಕು ಅಂತೇನಿಲ್ಲ. ಅವನಿಗೆ ಬೇಕಾಗಿರುವಂತದ್ದು ನಮ್ಮಿಂದ ಅವನು ಎದುರು ನೋಡ್ತಾ ಇರೋದು ಭಕ್ತಿ ಮತ್ತೆ ಪ್ರೀತಿಗಳನ್ನ. ಆದ್ರೆ ನಾವ್ಯಾಕೆ ಭಗವಂತನಿಗೆ ನೈವೇದ್ಯ ಮಾಡ್ಬೇಕು ಅಂದ್ರೆ ಅದ್ರಲ್ಲೂ ನಮ್ಮದೇ ಸ್ವಾರ್ಥ ಇದೆ. ನಾವು ಸಾತ್ವಿಕ ಆಹಾರವನ್ನೇ ಸ್ವೀಕಾರ ಮಾಡ್ತಾ ಇದ್ರು ಕೂಡ ಅದ್ರಲ್ಲೂ ಕೂಡ ಕೆಲವು ಮಟ್ಟದ ಪಾಪ ನಡೆಯುತ್ತೆ. ಅಂದ್ರೆ ನಾವು ತಿಂತಾ ಇರುವಂತದ್ದು ದವಸ ಧಾನ್ಯಗಳೇ ಇರ್ಬೋದು, ತರಕಾರಿ, ವೆಜಿಟೇರಿಯನ್ ಫುಡ್ ಇರ್ಬೋದು. ಆದ್ರೆ ಅದಕ್ಕೂ ಒಂದು ಜೀವ ಇದೆ. ನಾವು ಅದನ್ನ ಕಟ್ ಮಾಡಿದಾಗ ಅಲ್ಲೂ ಒಂದು ನೋವಿದೆ. ಆ ಪಾಪ ಏನಿದೆ ಅದು ನಮಗೆ ತಟ್ಟಬಾರದು. ಅಂದ್ರೆ ನಾವು ಅದನ್ನ ಭಗವಂತನಿಗೆ ನೈವೇದ್ಯ ಮಾಡಿ ಸ್ವೀಕಾರ ಮಾಡ್ಬೇಕು. ಆದ್ರೆ ಪ್ರಸಾದವನ್ನು ಒಂದು ನಿರ್ದಿಷ್ಟ ರೀತಿಯಲ್ಲಿ ಸಿದ್ಧ ಮಾಡಬೇಕೆಂದು ಹೇಳಿದೆ. ಧರ್ಮ ಗ್ರಂಥದ ನಿರ್ದೇಶನದ ಪ್ರಕಾರ ಸಿದ್ಧಪಡಿಸಿ ದೇವೋತ್ತಮ ಪರಮ ಪುರುಷನಿಗೆ ನೈವೇದ್ಯ ಮಾಡಿದ ಆಹಾರವನ್ನು ಬಹುಕಾಲದ ಹಿಂದೆ ಸಿದ್ಧ ಮಾಡಿದ್ದರೂ ತಿನ್ನಬಹುದು, ಏಕೆಂದರೆ ಅದು ದಿವ್ಯವಾದದ್ದು. ಆದುದರಿಂದ ಆಹಾರವನ್ನು ಪೂತಿನಾಶಕವನ್ನಾಗಿ, ತಿನ್ನಲು ಯೋಗ್ಯವಾಗಿ ಮತ್ತು ಎಲ್ಲರಿಗೂ ರುಚಿಯಾಗಿ ಮಾಡಲು ಅದನ್ನು ದೇವೋತ್ತಮ ಪರಮ ಪುರುಷನಿಗೆ ಅರ್ಪಿಸಬೇಕು. ಪೂತಿನಾಶಕ ಅಂತಂದ್ರೆ ನಮಗೆ ಅದು ಈಗ ಕೊರೋನಾ ಬಂದ ಟೈಮಲ್ಲಿ ಹೋದ ವರ್ಷ ಎಲ್ಲ ನಮ್ಗೆಲ್ಲರಿಗೂ ಒಂದು ಲಸಿಕೆ ಆಗ್ತಾ ಇದ್ರು. ಅದು ನಮಗೆ ಬರಬಾರ್ದು, ಅಂದ್ರೆ ಅದು ಬಂದ್ರೂ ಕೂಡ ನಾವು ಅದನ್ನ ತಡೆಯುವ ಶಕ್ತಿ ನಮ್ಗಿರ್ಬೇಕು ಅಂತ. ಹಾಗೆ ಯಾವಾಗ ನಾವು ಅದನ್ನ ಭಗವಂತನಿಗೆ ನೈವೇದ್ಯ ಮಾಡ್ತೀವಿ ಅದು ಆ ರೀತಿ ಕೆಲಸ ಮಾಡುತ್ತೆ. ಅಂದ್ರೆ ನಮಗೆ ಅದು ಪಾಪಗಳಿಂದ ನಮ್ಮನ್ನ ಅಸ್ತಿತ್ವ ಶುದ್ಧಿಯನ್ನ ಮಾಡುತ್ತೆ. ಶ್ಲೋಕ 11. ಅಫಲ ಆಕಾಂಕ್ಷಿವಿ ಯಜ್ಞ ವಿಧಿದಿಷ್ಟ ಇಜ್ಯತೆ ಯಷ್ಟವ್ಯಂ ಏವ ಇತಿ ಮನ ಸಮಾದಾಯಾಸ ಸಾತ್ವಿಕಃ. ಯಜ್ಞಗಳಲ್ಲಿ ಧರ್ಮಗ್ರಂಥಗಳ ಆದೇಶಕ್ಕನುಗುಣವಾಗಿ ಕರ್ತವ್ಯ ದೃಷ್ಟಿಯಿಂದ ಫಲಾಪೇಕ್ಷೆ ಇಲ್ಲದವರು ಮಾಡುವ ಯಜ್ಞವು ಸಾತ್ವಿಕವಾದದ್ದು. ಈಗ 3 ರೀತಿಯ ಯಜ್ಞಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಯಾವುದು ಸಾತ್ವಿಕ ಯಜ್ಞ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಯಾವುದು ಸಾತ್ವಿಕ ಯಜ್ಞ ಅಂದ್ರೆ ಧರ್ಮಗ್ರಂಥಗಳ ಆದೇಶಕ್ಕೆ ಅನುಗುಣವಾಗಿ, ಧರ್ಮಗ್ರಂಥಗಳಲ್ಲಿ ಏನು ಹೇಳಿದ್ದಾರೆ ಆ ರೀತಿ ಕರ್ತವ್ಯ ದೃಷ್ಟಿಯಿಂದ ಫಲಾಪೇಕ್ಷೆ ಇಲ್ಲದೆ ಮಾಡುವ ಯಜ್ಞ ಸಾತ್ವಿಕವಾದದ್ದು. ಕಲಿಯುಗಕ್ಕೆ ಹೇಳಿರುವಂತ ಯಜ್ಞ ಯಾವುದು ಅಂತ ಹೇಳ್ತೀರಾ? ಹರೇ ಕೃಷ್ಣ. ಸಂಕೀರ್ತನ ಯಜ್ಞ, ಸಂಕೀರ್ತನ ಯಜ್ಞ, ಜಪ ಯಜ್ಞ. ಅದನ್ನ ನಾವು ಯಾವ ರೀತಿ ಮಾಡ್ಬೇಕು ಅಂದ್ರೆ ಕರ್ತವ್ಯ ದೃಷ್ಟಿಯಿಂದ ಮಾಡ್ಬೇಕು ಅಂತಾರೆ. ಭಗವಂತ ಎಲ್ಲವನ್ನು ನಮಗಾಗಿ ಮಾಡಿದ್ದಾನೆ. ಭಗವಂತನಿಗೆ ನಾವು ಋಣಿಗಳು. ಅವನಿಗೆ ನಾವು ಸೇವೆ ಮಾಡುವಂಥದ್ದು ಅದು ನಮ್ಮ ಜವಾಬ್ದಾರಿ. ಮತ್ತೆ ಅದರಿಂದ ನನಗೆ ಏನ್ ಸಿಗುತ್ತೆ? ನಾನೀಗ ಈ ಯಜ್ಞವನ್ನು ಮಾಡಿದ್ರೆ ರಜಗುಣದವ್ರು ಮಾಡ್ತಾರಲ್ಲ, ನಾನು ಯಜ್ಞ ಮಾಡ್ತಾ ಇದ್ದೀನಿ, ಯಜ್ಞದ ಫಲ ನನ್ಗೆ ಯಾವ್ದು ಅಂತ ಏನ್ ಸಿಗುತ್ತೆ ಅದ್ರಲ್ಲಿ ಅಂತ ಆ ರೀತಿ ಯೋಚನೆ ಮಾಡಿದ್ರೆ, ಅಂದ್ರೆ ಆತರ ಯೋಚನೆ ಮಾಡ್ದೀರ ಮಾಡುವಂತದ್ದು ಸತ್ವಗುಣದಿಂದ ಮಾಡಿರುವಂತಹ ಯಜ್ಞ. ಆ ಯಜ್ಞದಲ್ಲಿ ನಾವು ಫಲದ ಅಪೇಕ್ಷೆನ ಇಟ್ಕೊಳ್ಳೋದಿಲ್ಲ. ಅದು ನನ್ನ ಕರ್ತವ್ಯ ಅಂತ ತಿಳ್ಕೊಂಡು ನಾವು ಮಾಡುವಂತದ್ದು. ಮನಸ್ಸಿನಲ್ಲಿ ಒಂದು ಅಂದ್ರೆ ನಿಷ್ಕಾಮ ಕರ್ಮ ಯೋಗ ಅಂತಾರಲ್ಲ ಹಾಗೆ ಮನಸ್ಸಿನಲ್ಲಿ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಸಾಮಾನ್ಯವಾಗಿ ಯಜ್ಞವನ್ನು ಮಾಡುತ್ತಾರೆ. ಆದರೆ ಇಂತಹ ಯಾವ ಆಸೆಯೂ ಇಲ್ಲದೆ ಯಜ್ಞ ಮಾಡಬೇಕೆಂದು ಇಲ್ಲಿ ಹೇಳಿದೆ. ಅದನ್ನು ಕರ್ತವ್ಯ ಎಂದು ಮಾಡಬೇಕು. ದೇವಸ್ಥಾನಗಳಲ್ಲಿ ಅಥವಾ ಚರ್ಚುಗಳಲ್ಲಿ ಆಚರಿಸುವ ವಿಧಿಗಳನ್ನು ನೋಡಿ, ಅವನ್ನು ಸಾಮಾನ್ಯವಾಗಿ ಐಹಿಕ ಲಾಭದ ಉದ್ದೇಶಕ್ಕಾಗಿ ಮಾಡುತ್ತಾರೆ. ಆದರೆ ಅದು ಸಾತ್ವಿಕವಲ್ಲ. ಮನುಷ್ಯನು ದೇವಸ್ಥಾನಕ್ಕೆ ಅಥವಾ ಚರ್ಚಿಗೆ ಕರ್ತವ್ಯ ಎಂದು ಹೋಗಬೇಕು. ದೇವೋತ್ತಮ ಪರಮ ಪುರುಷನಿಗೆ ಗೌರವವನ್ನು ಸಲ್ಲಿಸಬೇಕು ಮತ್ತು ಹೂಗಳನ್ನು ನೈವೇದ್ಯವನ್ನು ಅರ್ಪಿಸಬೇಕು. ದೇವರನ್ನು ಪೂಜೆ ಮಾಡುವುದಷ್ಟಕ್ಕೆ ದೇವಸ್ಥಾನಕ್ಕೆ ಹೋಗಿ
ಪ್ರಯೋಜನವಿಲ್ಲ ಎಂದು ಎಲ್ಲರೂ ಯೋಚಿಸುತ್ತಾರೆ. ಆದರೆ ಧರ್ಮಗ್ರಂಥಗಳ ಆದೇಶಗಳು ಆರ್ಥಿಕ ಲಾಭಗಳಿಗಾಗಿ ಪೂಜೆ ಮಾಡಬೇಕು ಎಂದು ಹೇಳಿಲ್ಲ. ದೇವರಿಗೆ ಗೌರವವನ್ನು ಅರ್ಪಿಸುವುದಕ್ಕಾಗಿಯೇ ದೇವಸ್ಥಾನಕ್ಕೆ ಹೋಗಬೇಕು. ಅದರಿಂದ ಮನುಷ್ಯನು ಸಾತ್ವಿಕನಾಗುತ್ತಾನೆ. ಧರ್ಮಗ್ರಂಥಗಳ ಆಜ್ಞೆಗಳನ್ನು ಪಾಲಿಸಿ ದೇವೋತ್ತಮ ಪರಮಪುರುಷನಿಗೆ ಗೌರವವನ್ನು ಸಲ್ಲಿಸುವುದು ನಾಗರಿಕನಾದ ಪ್ರತಿಯೊಬ್ಬ ಮನುಷ್ಯನ ಕರ್ತವ್ಯ. ಭಗವಂತ ನಮಗೆ ಕಾಲ ಕಾಲಕ್ಕೆ ಏನೆಲ್ಲ ಬೇಕೋ ಎಲ್ಲವನ್ನ ಒದಗಿಸಿದ್ದಾನೆ. ಈ ಸೃಷ್ಟಿಯನ್ನ ಮಾಡಿದ್ದಾರೆ. ಈ ಸೃಷ್ಟಿಯಲ್ಲಿ ನಮ್ಗೆ ಏನೆಲ್ಲ ಅಂದ್ರೆ ನಾವೆಲ್ಲರೂ ಕೂಡ ಭಗವಂತನಿಂದ ವಿಮುಖರಾದವರು. ನಮ್ಗೆ ಭಗವಂತನ ಹಾಗೆ ಒಡೆತನ ಮಾಡ್ಬೇಕು, ಭಗವಂತನ ಹಾಗೆ ಇನ್ನೊಬ್ಬರನ್ನ ನಿಯಂತ್ರಣ ಮಾಡ್ಬೇಕು, ಭಗವಂತನ ಹಾಗೆ ನಾವು ಪ್ರಕೃತಿಯನ್ನ ಭೋಗಿಸ್ಬೇಕು ಅನ್ನುವಂತಹ ಒಂದು ಕೆಟ್ಟ ಆಲೋಚನೆ ನಮ್ಮಲ್ಲಿ ಬಂದ ಕಾರಣ ನಾವು ಈ ಭೌತಿಕ ಜಗತ್ತಿಗೆ ಬಂದಿದ್ದೀವಿ. ಆ ರೀತಿ ಬಂದ್ರೂ ಕೂಡ ಪರಮಾತ್ಮ ಏನಂತ ಹೇಳ್ತಾರಂದ್ರೆ, ಈಗ ಮನೆ ಬಿಟ್ಟು ಹೋಗುವಂತ ಮಗ ಅವನು ಕೋಪ ಮಾಡ್ಕೊಂಡು ನಾನ್ ದೊಡ್ಡವನಾಗಿದ್ದೀನಿ, ನನ್ನ ನೋಡ್ಕೋತೀನಿ, ನಿನ್ನ ಇದೇನು ಬೇಕಾಗಿಲ್ಲ, ದಯೆ ದಾಕ್ಷಿಣ್ಯ ಬೇಡ ಅಂತ ಹೋಗ್ತಾನಲ್ಲ, ಹಾಗೆ ನಾವು ಬಿಟ್ಟು ಬಂದ್ರು ಕೂಡ ತಂದೆ ಆ ಮಗನನ್ನ ಬಿಡೋದಿಲ್ಲ. ಅವನು ಒಂದಲ್ಲ ಒಂದು ರೀತಿಯಲ್ಲಿ ಆ ಮಗನ ಹಿಂದೆನೆ ಇರ್ತಾನೆ. ಅಂದ್ರೆ ಅವನಿಗೆ ಕಾಣದ ಹಾಗೆ ಅವನ ಹಿಂದೆ ಇರ್ತಾನೆ. ಅವನು ಯಾರ ಜೊತೆ ಬೆರೀತಾನೆ. ಹಾಗೆ ಇಲ್ಲಿ ಹೇಳ್ತಾರೆ, ಮಾಯಾಶಕ್ತಿ ಅವನ ದುರ್ಗಾದೇವಿ ಭಗವಂತನ ತಂಗಿ ಇದ್ದ ಹಾಗೆ. ತಂಗಿಗೆ ಅವನು ಅಂದ್ರೆ ನಾವು ಈಗ ಅತ್ತೆ ಕೈಯಲ್ಲಿ ಸಿಕ್ಕಿದೀವಿ. ತಂಗಿ ಏನ್ ಮಾಡ್ತಾರೆ, ಅವ್ರು ಆಗಾಗ ಕಷ್ಟಗಳನ್ನ ಕೊಡ್ತಾರೆ, ಕೊಟ್ಟು ನೆನಪಿಸ್ತಾರೆ, ನೋಡು ನಿಮ್ಮಪ್ಪ ಜೊತೆ ಎಷ್ಟು ಸಂತೋಷವಾಗಿದೆ, ಆನಂದದಲ್ಲಿದ್ದೆ, ಇಲ್ಲಿ ಬಂದು ನೀನು ನಾನೇ ನೋಡ್ಕೋತೀನಿ, ನಾನೇ ಮಾಡ್ಕೋತೀನಿ ಅಂತೆಲ್ಲ ಯೋಚನೆ ಮಾಡಿ ಕಷ್ಟದಲ್ಲಿ ಸಿಕ್ಕಾಕೊಂಡಿದೆ ಅಂತ ಪ್ರತಿ ಕ್ಷಣ ನಮ್ಗೆ ಒಂದಲ್ಲ ಒಂದು ಚಪಟಿಯ ದಾರೆ ಅಂತಾರೆ. ಚಪಟಿಯ ದಾರೆ ಅಂದ್ರೆ ಚಟ್ನಿ ಮಾಡ್ತಾಳೆ ಮಾಯೆ ನಮ್ಮನ್ನ ಅಂತ. ಹಾಗೆ ಅವಳು ಕಷ್ಟಗಳ ಬೇರೆ ಕಷ್ಟ ಕೊಟ್ಟು ನಮ್ಗೆ ಭಗವಂತನ ನೆನಪು ಕೊಡ್ತಾ ಇರ್ತಾಳೆ ಅಂತ. ಹಾಗೆ ನಾವು ಆ ಭಗವಂತನನ್ನ ನೆನೆಸ್ಕೊಂಡು ಮತ್ತೆ ಅವನ ಹತ್ರಕ್ಕೆ ಹಿಂದಿರುಗಬೇಕು. ಆದ್ರೆ ಪರಮಾತ್ಮ ಎಷ್ಟು ಕರುಣಾಮಯಿ ಅಂದ್ರೆ ನಮ್ ಹಿಂದೆನೆ ಇರ್ತಾನೆ. ಪರಮಾತ್ಮನಾಗಿ ನಮ್ಮ ಹೃದಯದಲ್ಲೇ ಇರ್ತಾನೆ. ನಮಗೆ ಕಾಣ್ತಾ ಇಲ್ಲ, ನಾವು ನೋಡ್ತಾ ಇಲ್ಲ ಅವನ್ನ. ಆದ್ರೆ ಅವನು ಯಾವಾಗ್ಲೂ ನಮ್ಮ ಜೊತೆಯಲ್ಲಿ ಬರ್ತಾನೆ. ಎಂತಹ ಕೆಟ್ಟ ಕೀಳು ಜನ್ಮ ನಾವು ಪಡ್ಕೊಂಡೋಗ್ಲೂ ಕೂಡ ಅವ್ನು ನಮ್ಮನ್ನ ಬಿಡೋದಿಲ್ಲ. ನಾವೊಂದು ಇರುವೆ ನೊಣ ಆದ್ರೂ ಕೂಡ ಅವ್ನು ನಮ್ಮನ್ನ ಬಿಡೋದಿಲ್ಲ. ನಾವ್ ಅನ್ಕೋತೀವಿ, ನನ್ನ ಗಂಡ ನನ್ನ ಪ್ರೀತಿಸ್ತಾರೆ, ನಮ್ಮ ಅಪ್ಪ ನನ್ನ ಪ್ರೀತಿಸ್ತಾರೆ, ನನ್ನ ಮಕ್ಕಳು ನನ್ನ ಪ್ರೀತಿಸ್ತಾರೆ ಅಂತ. ಆದ್ರೆ ಎಲ್ಲರಿಗಿಂತ ಜಾಸ್ತಿ ನಮ್ಮನ್ನ ಪ್ರೀತಿಸೋದು ನಿಜವಾಗ್ಲೂ ಪರಮಾತ್ಮ. ಆ ಪರಮಾತ್ಮನಿಗೆ ನಾವು ಯಾಕೆ ದೇವಸ್ಥಾನಕ್ಕೆ ಹೋಗ್ತೀವಿ ಅಂದ್ರೆ, ಅವನಿಗೆ ಗೌರವಗಳನ್ನ ಸಲ್ಲಿಸೋದಕ್ಕೆ, ಅವನಿಗೆ ಪ್ರೀತಿಯನ್ನ ಕೊಡೋದಕ್ಕೆ. ಅದಕ್ಕಂತ ನಾವು ಹೋಗ್ತಾ ಇದೀವಿ ದೇವಸ್ಥಾನಗಳಿಗೆ ಅಂತಂದ್ರೆ, ಅದು ಸಾತ್ವಿಕ ಯಜ್ಞ ಅಂತ ಇಲ್ಲಿ ಕರೀತಾ ಇದ್ದಾರೆ. ಇದನ್ನ ಮನುಷ್ಯನ ಕರ್ತವ್ಯ ಅಂತ ತಿಳಿಸ್ತಾ ಇದ್ದಾರೆ. ಶ್ಲೋಕ 12. ಅಭಿಸ್ತಾಯಾತು ಫಲಂ ದಂಬ ಅರ್ಥಂ ಅಪೀಚ ಏವ ಯತ್ ಜ್ಯತೆ ಭರತ ಶ್ರೇಷ್ಠ ತಂ ಯಜ್ಞಂ ವಿದ್ಧಿ ರಾಜಸಂ. ಭರತ ವಂಶದ ಶ್ರೇಷ್ಠನೇ, ಐಹಿಕ ಲಾಭಕ್ಕಾಗಿ ಅಥವಾ ಅಹಂಕಾರದಿಂದ ಮಾಡುವ ಯಜ್ಞವು ರಾಜಸವೆಂದು ತಿಳಿದುಕೋ. ಇದನ್ನ ನಾವು ನಾಳೆಯಿಂದ ನೋಡೋಣ. 14ನೇ ಶ್ಲೋಕದಿಂದ. ಟೈಮ್ ಆಗಿದೆ ಅನ್ಕೋತೀನಿ, ಅವ್ರಿಗೆ ಬಿಟ್ಕೊಡೋಣ. ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ನನ್ ನೆಟ್ವರ್ಕ್ ಸಿಗ್ದಿರೆ 8-9ನೇ ಶ್ಲೋಕದಿಂದ ಸಿಕ್ತಷ್ಟೇನೆ. ಕೇಳಿಸ್ತಿಲ್ಲ ಮಾತಾಜಿ? ಅಲ್ಲ, 9ನೇ ಶ್ಲೋಕದಿಂದ ಸಿಕ್ಕಿದ್ದು. ನೆಟ್ವರ್ಕ್ ಇರ್ಲಿಲ್ಲ ಮಾತಾಜಿ. ನೀವು 8ನೇ ಏನು ಕೇಳಿಸ್ತಾ ಇರಲಿಲ್ಲ, ಸ್ಕ್ರೀನಲ್ಲೂ ಬರ್ತಾ ಇರ್ಲಿಲ್ಲ. ಕೇಳಿ ನೋಡ್ತೀನಿ ಮಾತಾಜಿ. ರೆಕಾರ್ಡಿಂಗ್ ಅವ್ರು ಯಾರಾದ್ರೂ ಹಾಕ್ತಾರೆ ಅಂದ್ರೆ ನಾನು ಕೊಡ್ತೀನಿ ಇದ್ರದ್ದು. ಮಾತಾಜಿ, ನೀವ್ ಹೆಂಗೋ ಲೈವ್ ಮಾಡ್ತಾ ಇದೀರಲ್ವಾ, ಅದು ಸಿಗುತ್ತೆ ಅಲ್ವಾ ಹೋದ್ರೆ ಅವ್ರಿಗೆ? ಲೈವ್ ಅಲ್ಲಿ ಹೌದು ಮಾತಾಜಿ, ನಾನು ಲೈವ್ ಅಲ್ಲಿ ಇದ್ದೀನಿ. ನೀವು ಅದನ್ನ ಬೇಕಿದ್ರೆ ಕಾಪಿ ಪೇಸ್ಟ್ ಮಾಡ್ಕೊಳ್ಳಿ, ಇಲ್ಲ ಶೇರ್ ಮಾಡ್ಕೊಳ್ಳಿ, ಆಗ ನಿಮ್ಗೆ ಸ್ಟಾರ್ಟಿಂಗ್ ಇಂದ ಸಿಗುತ್ತೆ. ಇಲ್ಲ, ಒಂದು ಸಿಗ್ಲೇ ಇಲ್ಲ. 8ನೇ ಶ್ಲೋಕ ನೀವು ಹೇಳುವಾಗ ಸಿಕ್ಕಿದ್ದು. ಅಲ್ಲ ಮಾತಾಜಿ, ಈಗ ನಾನು ಲೈವ್ ಅಲ್ಲಿ ಇದ್ದೀನಿ. ನಾನು ಎಕ್ಸಿಟ್ ಆಗೋಕ್ ಮುಂಚೆ ಆ ಲೈವ್ ನ ನೀವು ಶೇರ್ ಮಾಡ್ಕೊಳ್ಳಿ. ಒಂದ್ ನಿಮಿಷ ಚಾಟ್ ಅಲ್ಲಿ ಹಾಕ್ತೀನಿ, ಬೇಕಿದ್ರೆ ನೀವು ಅದನ್ನ ಸೇವ್ ಮಾಡ್ಕೊಳ್ಳಿ. ಅದಿತಿ, ಮತ್ತೆ ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆಗಳಿದ್ರೆ ಅಥವಾ ಏನಾದ್ರೂ ವಿಚಾರಗಳಿದ್ರೆ ಶೇರ್ ಮಾಡ್ಬೋದು. ಹರೇ ಕೃಷ್ಣ. ಮಾತಾಜಿ ಅಟೆಂಡೆನ್ಸ್ ಹಾಕೋಕ್ ಹೇಳಿ ಮಾತಾಜಿ. ಹೌದು, ಅಟೆಂಡೆನ್ಸ್ ಹಾಕಿ ಮಾತಾಜಿ. ಅಟೆಂಡೆನ್ಸ್ ಹಾಕಿದ್ದಾರೆ, ಅಟೆಂಡೆನ್ಸ್ ಹಾಕಿ. ಮತ್ತೆ ಲಿಂಕ್ ಹಾಕಿದೀನಿ, ಯಾರಿಗಾದ್ರೂ ಬೇಕಿದ್ರೆ ಕಾಪಿ ಮಾಡ್ಕೊಳ್ಳಿ. ಮೊದಲು ಅಟೆಂಡೆನ್ಸ್ ಹಾಕ್ಬಿಡಿ. ಅಲ್ಲಿವರೆಗೂ ಯಾರಿಗಾದ್ರೂ ಏನಾದ್ರೂ ವಿಷಯಗಳಿದ್ರೆ ವಿನಿಮಯ ಮಾಡ್ಕೋಬಹುದು. ವಿಷಯ ವಿನಿಮಯ ಆಗ್ಲಿ. ಹರೇ ಕೃಷ್ಣ.
ಲಿಂಕ್ ಅದು ಸ್ವಲ್ಪ ಲೇಟ್ ಆಯ್ತು, ನನಗೆ ಲಿಂಕ್ ಸಿಕ್ಕಿಲ್ಲ ಮೊದಲು. ಲಿಂಕ್ ಚೇಂಜ್ ಮಾಡಿದ್ದಾರೆ ಗೊತ್ತಿಲ್ದಿರ, ನಾನು ಬೇರೆ ಲಿಂಕ್ ಅಲ್ಲಿ ಕೂತಿದ್ದೆ ಎಷ್ಟೊತ್ತವರೆಗೂ, ಅದರಿಂದ ಲೇಟ್ ಮಾತಾಜಿ ಆಯ್ತು. ನೀವು ಗ್ರೂಪ್ ಅಲ್ಲಿ ಇಲ್ವಾ ಮಾತಾಜಿ? ಗ್ರೂಪ್ ಅಲ್ಲಿ ಇದೀನಿ ಮಾತಾಜಿ, ನಾನು ನೋಡಿಲ್ಲ. ಹೌದಾ? ನೋಡಿಲ್ಲ. ಗ್ರೂಪ್ ಅಲ್ಲಿ ಬೇರೆ ಆಲ್ರೆಡಿ ಲಿಂಕ್ ನಾನು ಹಾಕಿದೆ ಮಾತಾಜಿ. ಅದು ನಾನೇನ್ ಮಾಡಿದೆ ಅಂದ್ರೆ, ದಿನಾ ನಾನು ಕ್ಲಾಸ್ ತಗೊಳ್ಳುವಾಗ ಲಿಂಕ್ ನಂದು ಇದ್ರ ಶೇರ್ ಆಗಿರುತ್ತಲ್ಲ ಲ್ಯಾಪ್ಟಾಪ್ ಅಲ್ಲಿ, ಅಲ್ಲಿಗೆ ಹಾ ಹೋಗಿ ಮಾತಾಜಿ. ಓಪನ್ ಮಾಡಿದೆ. ಅದು ನೋಡಿದ್ರೆ ಅಲ್ಲಿ ಸುಮಾರು ಹೊತ್ತಿದ್ದೆ, ಯಾರು ಇಲ್ಲ. ಆಮೇಲೆ ಯಾರೋ ಹೇಳಿದ್ರು, ಇಲ್ಲ ನಾನು ಬೇರೆ ಕಡೆ ಇದ್ದೀನಿ ಅಂತ. ಅದು ಬೇರೆಯೊಬ್ಬರದ ಲಿಂಕ್ ಇತ್ತು, ಅವ್ರು ಬಂದ್ರು, ಆಮೇಲೆ ನನ್ಗೆ ಗೊತ್ತಾಯ್ತು. ಹಾ ಸರಿ ಮತ್ತೆ. ಲೇಟ್ ಆಗೋಯ್ತು. ಶ್ಲೋಕ ಅದೇ ಸಿಂಹಾರಿಸ್ಟ್ 18 ಡೇಸ್ ಕ್ಲಾಸಿಗೆ ಕೊಟ್ಟಿದ್ದಾರೆ ಹಾ ಮಾತಾಜಿ ಆ ಲಿಂಕ್ ಹೌದು ನ. ಮಾತಾಜಿ, ಅವ್ರಿದ್ರು, ಅವ್ರು ಬಂದ್ರು. ಏನಿದು ಹಾ ನೀವು ಹೋಸ್ಟ್ ಮಾತಾಜಿ. ಇದ್ದೀರಾ ಅಂದ್ರು. ಹಾ ಚೈತನ್ಯ ಮಾತಾಜಿ, ಹಾಗೆ ನಾನು ಆ ಗ್ರೂಪ್ ಅಲ್ಲಿ ಇದ್ದೀನ ಇಲ್ವಾ ಅಂತ ನೋಡಿ ಮಾತಾಜಿ, ನನಗೂ ಸಿಗ್ತಾ ಇಲ್ಲ. ನಂಗೆ ಚೆನ್ನಿಕಾ ಮಾತಾಜಿ ಲಿಂಕ್ ಕೊಟ್ಟಿರೋದು. ಯಾವ ಲಿಂಕ್ ಮಾತಾಜಿ? ಈಗ ಈಗ ಕ್ಲಾಸ್ ಅಟೆಂಡ್ ಆಗಿರೋದು ಚೆನ್ನಿಕಾ ಮಾತಾಜಿ ಕೊಟ್ಟಿರೋ ಲಿಂಕ್ ಗ್ರೂಪ್ ಅಲ್ಲಿ. ಇಲ್ಲ ಮಾತಾಜಿ, ಆ ಲಿಂಕ್ ನಾನು ಆಲ್ರೆಡಿ ಗ್ರೂಪ್ ಅಲ್ಲಿ, ನಿಮ್ಮ ಹೆಸರು ನೆನ್ನೆ ಆಡ್ ಮಾಡೋದಕ್ಕೆ ನೋಡಿದಾಗ ನೀವು ಆಲ್ರೆಡಿ ಗ್ರೂಪ್ ಅಲ್ಲಿ ಇದ್ದೀರಾ ಅಂತ ಬಂದಿತ್ತಲ್ಲ ಮಾತಾಜಿ. ಆ ಗ್ರೂಪ್ ಅಲ್ಲಿ ನಾನು ಇರ್ವೇ ಇಲ್ಲ. ಡಿಸೆಂಬರ್ ಇದು ಬರ್ತಾ ಇದೆ ನಂಗೆ ಲೆವೆಲ್ 2 ಲೆವೆಲ್ 2 ಅಲ್ವಾ? ಇದನ್ನು ಲೆವೆಲ್ 2 ಅಲ್ವಾ? ಅದ್ರಲ್ಲಿ ಬರ್ತದೆ. ಅದಲ್ಲೇ ಅದು ಡಿಸೆಂಬರ್ ಅಂತಿದೆಯಲ್ಲ, ನವೆಂಬರ್ ಡಿಸೆಂಬರ್ ಅಂತಾನೆ ಇದೆಯಲ್ವಾ? ಅದೇ ಗ್ರೂಪ್ ಅಲ್ಲಿ ನಿಮ್ಗೆ ಎಲ್ಲಾನು ಬರೋದು. ಅದೇ ಗ್ರೂಪೇ ಇವಾಗ ಲೆವೆಲ್ 2ಗೂ ಅದೇ ಗ್ರೂಪ್ ಇರೋದು. ನವೆಂಬರ್ ಅಲ್ಲಿ ಬರುತ್ತೆ ಲೆವೆಲ್ 2 ಗ್ರೂಪ್ ಇಂದು. ಅದೇ ಗ್ರೂಪೇ ಇದು ಲೆವೆಲ್ 2ದು ಅದೇ ಮಾತಾಜಿ, ಚೇಂಜ್ ಆಗಿಲ್ಲ. ಅದೇ ಗ್ರೂಪೇ ಲೆವೆಲ್ 2ದು ಅದೇ ಗ್ರೂಪೇ. ಲೆವೆಲ್ ಡಿಸೆಂಬರ್ ಅಲ್ಲಿ ಇಲ್ಲ ಅದರಲ್ಲಿ. ನಾನು ಫಾರ್ವರ್ಡ್ ಮಾಡಿದೆ ಮಾತಾಜಿ ಎಲ್ಲ ಕ್ವಶನ್ಸ್ ಗಳು ಇವತ್ತು ನಾನು ಫಾರ್ವರ್ಡ್ ಮಾಡಿದೀನಿ ನೋಡಿ. ನಾನು ಮಾಡಿದೀನಿ, ಗ್ರೂಪ್ ಅಲ್ಲಿ ಹಾಕಿದೀನಿ ನಾನು. BV ಗ್ರೂಪ್ ಅಲ್ಲಿ ನಾನು ಇವತ್ತು ಫಾರ್ವರ್ಡ್ ಮಾಡಿದೀನಿ ನೋಡಿ. ಅದ್ ನಾನು BV ಗ್ರೂಪ್ ಅಲ್ಲಿ 7ರಿಂದ 15 ಫಾರ್ವರ್ಡ್ ಮಾಡಿದೀನಿ ನೋಡಿ. ಗ್ರೂಪ್ ಅಲ್ಲಿ ಇಲ್ಲ. ನಮ್ದು ಲಿಂಕ್ ಬರುತ್ತಲ್ಲ ಇದ್ರದ್ದು, ಮಧ್ಯಾಹ್ನದ ಕ್ಲಾಸ್ 11 ಗಂಟೆದು ಡಿಸ್ಕಷನ್ ಕ್ಲಾಸ್, ಅದ್ರಲ್ಲಿ ಫಾರ್ವರ್ಡ್ ಮಾಡಿದೀನಿ. ಅದರಲ್ಲಿ ಇದೆ. ಈಗ ಏನ್ ಮಾಡ್ತಾ ಇದೆ ಕ್ಲಾಸ್ ಅದ್ರಲ್ಲಿ ಇಲ್ಲ. ಮಾತಾಜಿ ನೀವು 18 ಡೇಸ್ ಕ್ಲಾಸ್ ಗ್ರೂಪ್ ಅಲ್ಲಿ ಇದ್ರಲ್ಲ, ಅದೇ ಗ್ರೂಪೇ ಮಾತಾಜಿ. ಲೆವೆಲ್ 2ಗೂ ಅದೇ ಗ್ರೂಪೇ ಇರೋದು. ಕೆಲವ್ರು ಏನ್ ಮಾಡಿದಾರೆ, ಅದ್ರಲ್ಲಿ ಎಕ್ಸಿಟ್ ಆಗ್ಬಿಟ್ಟಿದ್ದಾರೆ ಮಾತಾಜಿ. ಅದೇ ಪ್ರಾಬ್ಲಮ್. ಇಲ್ಲ ಮಾತಾಜಿ, ನಾನು ನಿನ್ನೆ ಗೀತಾ ಮೋಹನ್ ಮಾತಾಜಿ ಅಲ್ಲ, ರಮಾಭದ್ರಿ ಮಾತಾಜಿ ನನ್ನ ಆಡ್ ಮಾಡಕ್ ಹೋಗಿದ್ದು. ಕರೆಕ್ಟ್. ನಂದು ಗೀತಾ ಮೋಹನ್ ನೋಡಿ ಮಾತಾಜಿ. ಇದೆ ಮಾತಾಜಿ, ಹೌದು ಗೀತಾ ಮೋಹನ್ ಮಾತಾಜಿನೂ ಇದಾರೆ ಅದ್ರಲ್ಲಿ. ಇದೆ ಮಾತಾಜಿ, ನಿಮ್ಮ ಹೆಸರುನು ಇದೆ ಅದ್ರಲ್ಲಿ. ಹೌದಾ? ಹಾ ಮಾತಾಜಿ, ನಾನ್ ನೋಡ್ದೆ ನೆನ್ನೆ. ಮೊಬೈಲ್ ಅಲ್ಲಿ ನೀವು ಇದ್ದೀರಾ ಅದ್ರಲ್ಲಿ, ನೀವು ಇದ್ದೀರಾ. ಇವತ್ತು 16 ಮಾತ್ರ ಹಾಕಿದೀರಾ ಮಾತಾಜಿ ಇದು? ಹೌದು ಮಾತಾಜಿ, 16 ಮಾತ್ರ ಹಾಕಿದೀನಿ ಇವತ್ತು. ಹರೇ ಕೃಷ್ಣ ಮಾತಾಜಿ. ಹಾಗಾದ್ರೆ ಲೀವ್ ಆಗೋಣ ಮಾತಾಜಿ, ಇನ್ನು 10 ಮಿನಿಟ್ಸ್ ಇದೆ ಅವ್ರಿಗೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ವಾಂಛಾ ಕೃಷ್ಣ. ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ನಾಮಾಚಾರಿ ಹರಿದಾಸ್ ಠಾಕೂರ್ ಕಿ ಜೈ. ಇಲ್ಲಿ ನೆರೆದಿರುವಂತಹ ಎಲ್ಲ ಭಕ್ತ ವೃಂದಕ್ಕೂ ಜೈ. ಹರೇ ಕೃಷ್ಣ. ಎಲ್ಲರಿಗೂ ಹರೇ ಕೃಷ್ಣ. ಹರೇ ಕೃಷ್ಣ ಮತ್ತು ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು.